ನಮ್ರತೆಯಿಂದ ಪ್ರೀತಿಯಿಂದ ಮಾತನಾಡುವ ಎಸ್ ಇನ್ನೊಮ್ಮೆ ಕೂಡ ಅವರ ಒಡನಾಟವನ್ನು ಅವರು ಕಂಡಂತ ಆಸ್ಕರಣ್ಣನನ್ನು ಅವರು ಕಂಡಂತ ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ಇವತ್ತು ನಮ್ಮ ಮುಂದೆ ಬೆಳೆಸಲಿಕ್ಕಿದ್ದಾರೆ. ಈ ಮೂಲಕ ನಾವು ಆಸ್ಕರ್ ಫೆರ್ನಾಂಡಿಸ್ ಅವರಿಗೆ ಸ್ವಲ್ಪ 5 ಬಾರಿಗೆ ಪಾರ್ಲಿಮೆಂಟ್ ಸದಸ್ಯರಾದರು, 2 ಬಾರಿ ರಾಜ್ಯಸಭಾ ಹಿರಿಯರು ಆಚಾರ್ಯರವರು GS ಆಚಾರ್ಯ ಅವರೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇದಾಗಿದ್ದರು, ಹಿರಿಯ ನಾಯಕರಾಗಿ ಮುಂದಾಳುಗಳು, ಸಂಕಪ್ರಾಯಿಗಳು ಇತ್ಯಾದಿಯವರು. ಈ ಸಂದರ್ಭದಲ್ಲಿ ಅವರು ಬಹಳ ಒಂದು ಯುವ ಕ್ರೀಡೆಗಳು ಯುವ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಸಂದರ್ಭ ನಮಗೆ ವರ್ಷದಲ್ಲಿ 1-2-3 ಸರ್ತಿ ಆದರೂ ಉಡುಪಿಗೆ ಹೋಗಿ ಅವರ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ನಾವು ನಡೆಸಿದ ಕಾರ್ಯಕ್ರಮದಲ್ಲಿ ಅವರು ಬಂದು ಇಲ್ಲಿ ಭಾಗವಹಿಸುವ ಒಂದು ಸಂಪ್ರದಾಯ ಇತ್ತು. ಆಗ ಅವರು ನನ್ನ ಲೆಕ್ಕದಲ್ಲಿ ಎಕ್ಸ್ಪೋ ಕ್ಲಬ್ ಅಂತೇಳಿ ಒಂದು ಕ್ಲಬ್ ಮಾಡಿದ್ರು ಅವರು ಉಡುಪಿಯಲ್ಲಿ. ಅದಕ್ಕಿಂತ ಮೊದಲು ಅವರು 2 ಸಲ ನಗರಸಭೆ ಉಡುಪಿ ನಗರಸಭೆಯಲ್ಲಿ ಸದಸ್ಯರಾಗಿ ಇದ್ರು. ಆದರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಭಾರತದಲ್ಲೇ ಪ್ರಥಮವಾಗಿ ಬಿಜೆಪಿಯ ಒಂದು ಆಡಳಿತ ಇದ್ದ ಅಂತ ಉಡುಪಿ ನಗರಸಭೆಯಲ್ಲಿ ಇವರು ವಿರೋಧ ಪಕ್ಷದ ಕಾರ್ಯಕರ್ತರಾಗಿದ್ದುಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಮಿತಭಾಷಿ, ಯಾರತ್ರಿಗೆ ಕೋಪದಲ್ಲಿಲ್ಲ, ಏನಿದ್ರು ಸಹ ಹೆಗಲಿಗೆ ಕೈ ಹಾಕಿ ದಾನಕ್ಕ ಅಂದರೆ ಮಹಿಳೆಯರಿಗೆ ಅಕ್ಕ, ಅಣ್ಣ, ಅಮ್ಮ ಅಂತೇಳಿ ಸಂಬೋಧಿಸಿ ನಮ್ಮನ್ನೆಲ್ಲ ಅಣ್ಣಂದಿರೆ ಅಂತೇಳಿ ಸಂಬೋಧಿಸುವಂಥ ಒಂದು, ಏನಾದರೂ ಕೋಪದಿಂದ ನಾವಿದ್ರೆ ನಮ್ಮ ಹೆಗಲ ಮೇಲೆ ಕೈ ಹಾಕಿಕೊಂಡು ನಮ್ಮನ್ನು ಬದಿಗೆ ಕರ್ಕೊಂಡು ಹೋಗಿ ಮೆಲ್ಲ ಮಾತಾಡಿ ನಮ್ಮ ಶಮನ ಮಾಡಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಮನಸ್ಸಿನ ಧೀರ ನಾಯಕ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಮಗೆ 1978ನೇ ಇಸ್ವಿಯಲ್ಲಿ ಜನಾರ್ದನ್ ಪೂಜಾರಿ 77ನೇ ಎಲೆಕ್ಷನ್ಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಜನಾರ್ದನ್ ಪೂಜಾರಿ MP ಆದರು. TFI ಅವರು ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ MP ಆದರು. ಆಗ TFIಗೆ ಚೀಫ್ ಎಲೆಕ್ಷನ್ ಏಜೆಂಟ್ ಆಗಿದ್ದದ್ದು ಆಸ್ಕರ್ ಫೆರ್ನಾಂಡಿಸ್ ಅವರು. ಆಸ್ಕರ್ ಫೆರ್ನಾಂಡಿಸ್ನವರು TFIಯ ಬಳಗದಲ್ಲಿ ಬಂದವರು. ಅವರು ಈ ಸಂದರ್ಭದಲ್ಲಿ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿದ್ದಿತ್ತು. ಆದರೆ ರಾಜಕೀಯದಲ್ಲಿ ಹಲವಾರು ಸಮಯ ಕಳೆದು ಆ ಫ್ಯಾಕ್ಟರಿ ಸರಿಯಾಗಿ ನಡೆದೆ ಅವರ ಇವರು ಪಾರ್ಟ್ನರ್ ಆಗಿ ನನಗೆ ಗೊತ್ತಿದ್ದಾಗಿ ಸತೀಶ್ ಪೈ ಅಂತ ಹೇಳಿದ್ದವರು, ಅವರು TFI ಅವರ ಅಣ್ಣನ ಮಗನ ಅವರು, ಬಟ್ ಅವರು ಪೈ ಗ್ರೂಪಿನವರೇ. ಅದು ಸೋತು ಸಿಂಡಿಕೇಟ್ ಬ್ಯಾಂಕಿಂದ ಅವರ ಮೇಲೆ ಲೋನ್ ಬಂದು ಅದು ಬಹಳ ವರ್ಷದ ಮೇಲೆ ಅವರು ಅದನ್ನು ಸಂಪೂರ್ಣವಾಗಿ ಅವರೇ ಇದರಿಂದ ಅವರು ನೀಲ್ ಮಾಡಿದ್ರು. ಏನು ಅದರಲ್ಲಿ ಯಾವುದು ಕಾಂಪ್ರಮೈಸ್ ಹೋಗ್ಲಿಲ್ಲ, ಅವರಿಂದ ಕ್ಷಮಾಪಣೆ ಕೇಳಲಿಲ್ಲ, ಅವರನ್ನು ಪೈ ಟು ಪೈ ಅವರು ಸೆಟ್ಲ್ ಮಾಡಿದಂತ ವ್ಯಕ್ತಿ. ಅಂತ ಒಂದು ಸಂಪ್ರದಾಯದ ಒಂದು ಮನುಷ್ಯ ಅವರು. ರಾಜಕೀಯದಲ್ಲಿ ತುಂಬಾ ಅಪರೂಪ, ರಾಜಕೀಯದಲ್ಲಿ ಅದು ಒಂದು ಬಹಳ ಅಪರೂಪ. ಅಂತ ಆಸ್ಕರ್ ಅಣ್ಣನಿಗೆ ಸಾಧಾರಣ 78ರಲ್ಲಿ ನಮಗೆ ಚುನಾವಣೆ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ಯುವ ನಾಯಕರ ಒಂದು ನೇಮಕದ ಸಂದರ್ಭ ಬಂದಾಗ ಯೂತ್ ಕಾಂಗ್ರೆಸ್ಸಿಗೆ ನೇಮಕದ ಸಂದರ್ಭದಲ್ಲಿ KK ಶೆಟ್ಟರ್ ಅಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ಮಂಗಳೂರಿನಲ್ಲಿದ್ದ ಅವರ ಕಾಂಗ್ರೆಸ್ ಆಫೀಸ್ನಲ್ಲಿ ನನ್ನ ಅವಿರತ ಕಾರ್ಯಕರ್ತನಾಗಿದ್ದುಕೊಂಡು ನನ್ನದನ್ನೇ ಅವರ ನಿಕಟ ಸಂಪರ್ಕ, ಇದರಿಂದಾಗಿ ನನ್ನ ಹೆಸರನ್ನು ಬ್ಯಾಂಗ್ಳೂರಿಗೆ KPCCಗೆ ಕಳಿಸಿದ್ರು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಘಟಕ ಅದು ಆ ಘಟಕದ್ದು ದೇವರಾಜ್ ಅರಸದನ್ನು ಆಗ ಚೀಫ್ ಮಿನಿಸ್ಟರ್ ಅವರು KPCC ಅವರ ಕಂಟ್ರೋಲಲ್ಲಿ ಇತ್ತು. ಅವರು ಅದನ್ನು ಅಪ್ರೂವ್ ಮಾಡಿದ್ರು. ಅಪ್ರೂವ್ ಮಾಡಿ ಆದ ಕೂಡಲೇ ಇದು ಸುಭಾಷ್ ಶೆಟ್ಟರ್ ಮತ್ತು ಮನೋಹರ ಮಧುರಾಜರಿಗೆ ತಿಳಿಯಿತು. ಅವರು ಕೂಡಲೇ ರಾತ್ರಿ KK ಶೆಟ್ಟರ್ ಹತ್ರ ಬಂದು ತೇಜಸ್ವಿ ಯಾರು, ಅವರಿಗಿಂತ ಸೀನಿಯರ್ ಆಸ್ಕರ್ ಫೆರ್ನಾಂಡಿಸ್, ಅದರಿಂದಾಗಿ ನೀವು ಅವರಿಗೆ ಕೊಡ್ಲಿಲ್ಲ ಅಂತ. ಅದಕ್ಕೆ KK ಶೆಟ್ಟರ್ ಹೇಳಿದ್ರು, ತೇಜಸ್ವಿ ಯಾರು ಅಂತ ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟಗಾರನ ಮಗ, ಸ್ಟೇಟ್ ಚಾಂಪಿಯನ್ ಅಥ್ಲೆಟಿಕ್ಸ್ ಅಲ್ಲಿ ಇಂಜಿನಿಯರ್, ಅವರ ಎದುರಿಗೆ ನೀವು ಏನಂತೇಳಿ ಮತ್ತೆ ಒತ್ತಡ ಜಾಸ್ತಿ ಆದದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇಬ್ಬಾಗ ಮಾಡಿ, ಇದು ನೋಡಿ ಆಗ ದಕ್ಷಿಣ ಕನ್ನಡ ಜಿಲ್ಲೆ ಇಬ್ಬಾಗ ಆಗಿರ್ಲಿಲ್ಲ, ಮಾತ್ರ ಫಸ್ಟ್ ಟೈಮ್ 2 ಆಯ್ತು. ಗಂಗೋಳಿಯಿಂದ ಸುರತ್ಕಲ್ ವರೆಗೆ ಆಸ್ಕರ್ ಫೆರ್ನಾಂಡಿಸ್ ಅಧ್ಯಕ್ಷರು, ಅವರಿಗೆ ಇದು ಕಾರ್ಯಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ ಉಡುಪಿ, ಸುರತ್ಕಲ್ಲಿನಿಂದ ಸುಳ್ಯದವರೆಗೆ ತೇಜೋಮಯ, ನನ್ನ ಕಾರ್ಯಕ್ಷೇತ್ರ ಮಂಗಳೂರು ಅಂತೇಳಿ ನಮ್ಗೆ 2 ಆರ್ಡರ್ ಬಂತು. ಆರ್ಡರ್ ಬಂದರಿಂದಾಗಿ ನಾವು ನೀವು ಹೇಳಿದಾಗೆ ಪಾರ್ಟ್ನರ್ಸ್ ಅಂತ ಅವರನ್ನು, ಬಟ್ ಮುಂದೆ ಕೂಡ ಬಹಳ ಒಂದು ಹೊಂದಾಣಿಕೆಯಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತಿದ್ದೆವು ನಾವು. ಎಸ್ ಮತ್ತೆ ಬರ್ತೇನೆ. ಇದು ಸದಾಶಿವ ಅವರೇ, ನೀವು ಆಸ್ಕರ್ ಫೆರ್ನಾಂಡಿಸ್ ಅವರನ್ನು ಈ ಸಂದರ್ಭದಲ್ಲಿ ಯಾವ ರೀತಿ ನೆನಪಿಸ್ಕೊಳ್ತೀರಿ?
ನಾನು 1977ರಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಮೊದಲ ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರ ನೋಡಿ ಅಷ್ಟು ಪರಿಚಯ ಎಲ್ಲ ಆಗಿದೆ, ಅದಷ್ಟು ಒಂದು ಹತ್ತಿರದ ಇದೇನು ಇರಲಿಲ್ಲ. 78ರಲ್ಲಿ 79ರಲ್ಲಿ ದಿವಂಗತ ಶೆಟ್ಟಿಯವರು ನಮ್ಮ ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ಸೇವಾದಳದ ಮುಖ್ಯ ಸಂಘಟಕರಿದ್ದರು ಸುರೇಶ್ ಶೆಟ್ಟಿ ಅವರು ನನ್ನನ್ನು ಮತ್ತು ಸನ್ಮಾನ್ಯ ಪ್ರಕಾಶ್ ಅಂತ ಈಗ ಜಡ್ಜ್ ಆಗಿ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ, ಅವರನ್ನೆಲ್ಲ ನಮ್ಮನ್ನು ಒಟ್ಟಿಗೆ ಆಸ್ಕರ್ ಫರ್ನಾಂಡಿಸ್ಗೆ ನನ್ನ ಗುರುತ ಮಾಡಿಸಿದ್ದು ಸುರೇಶ್ ಶೆಟ್ಟಿ ಅವರು. ಇವರು ನಮ್ಮನ್ನಲ್ಲಿ ಕರ್ಕೊಂಡೋಗಿ ಇವರನ್ನು NSAಯಲ್ಲಿ ತೊಡಗಿಸಬೇಕು ಅಂತ ಆಸ್ಕರ್ ಹತ್ರ ಇದು ಮಾಡ್ಕೊಂಡು ಆಸ್ಕರ್ ಆ ಪ್ರೇರಣೆ ಮೇರೆಗೆ ನಾವು NSAದಲ್ಲಿ ಸಂದರ್ಭದಲ್ಲಿ ಪರಿಚಯ ಆದ ಅಲ್ಲಿಂದ ಪರಿಚಯ ಆಯಿತು. ತದನಂತರ ಎಲ್ಲ ಉಡುಪಿ ನಮಗೆ ಹತ್ತಿರದಲ್ಲಿ ತೇಜೋಮೇರ್ ಹೇಳಿದ ಹಾಗೆ ಆಚಾರ್ಯರು, ಕೊಡ್ಗೆ ಆಸ್ಕರ್ ಫರ್ನಾಂಡಿಸ್ ರವರು, ಆಮೇಲೆ ಬ್ರಹ್ಮಾವರದ, ಆಮೇಲೆ ಡಾಕ್ಟರ್ ದಾಮೋದರ್ ಮುಲ್ಕಿ, ನಾವು ಆವಾಗ ಸಭಾಪತಿ ಕೃಷ್ಣರಾಜ್ ಸರಳಾಯರು, ಕಿಣಿಯವರು ಎಲ್ಲ ಒಟ್ಟಿಗೆ ಸೇರಿಕೊಂಡು 80ರಲ್ಲಿ ಲೋಕಸಭಾ ಚುನಾವಣೆಗೆ ಅವರಿಗೆ ಸ್ಪರ್ಧೆಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಆವಾಗ ನಾವು ಕೂಡ ಒಟ್ಟಿಗೆ ಸೇರಿಕೊಂಡು ಹೋದವರು. ಆಸ್ಕರ್ ಅವರಿಗೆ ಟಿಕೆಟ್ ಕೊಡಬೇಕು ಚುನಾವಣೆಯಲ್ಲಿ ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ರು. ನಂತರ ಕಂಟಿನ್ಯೂಸ್ ಆಗಿ ಸಂಪರ್ಕ ಇತ್ತು. 82ರಲ್ಲಿ ಮತ್ತೆ ನಾನು ಸಾಮಾನ್ಯ ಜನಾರ್ದನ್ ಪೂಜಾರಿಯವರು ಮಂತ್ರಿ ಆದಾಗ ನನ್ನ ಆವಾಗ ಫರ್ನಾಂಡಿಸ್ ಒಬ್ಬ ಲೋಕಸಭಾ ಸದಸ್ಯರಾಗಿ ಸೌತ್ ಯುವಿನಲ್ಲಿ 83 ರೂಮ್ 83 ಸೌತ್ ಯುವಿನಲ್ಲಿ ವಾಸ ಮಾಡ್ತಾಯಿದ್ರು. ನಾವು 23 ಸೌತ್ ಯುವಿನಲ್ಲಿ ಇದ್ದೆವು. ದಿನಾಲೂ ಬೆಳಿಗ್ಗೆ ಸಾಯಂಕಾಲ ನಮ್ಮ ಒಡನಾಟ ಭಾಳ ಒಳ್ಳೆಯದಲ್ಲಿ ಎಂಪಿ ಆಗಿದ್ರು ಕೂಡ ನಮ್ಮೊಟ್ಟಿಗೆ ಭಾಳ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಇದ್ದುಕೊಂಡು ಬೆರೆತು, ನಾನು ಈಗ ದಿವಂಗತರಾದ ಮಂಜುನಾಥ್ ಉದ್ಯಾವರ್ ಆಪ್ತ ಸಹಾಯಕರಾಗಿದ್ದರು. ಅವರು ನಾವು ಡೆಲ್ಲಿಯಲ್ಲಿ ಇದ್ದುಕೊಂಡು ಒಳ್ಳೆಯ ಸಂಪರ್ಕವನ್ನು ಹೊಂದಿಕೊಂಡು ಇದು ಮೊದಲ ಅವಧಿ. ಹೌದು, ಫಸ್ಟ್ ಟರ್ಮಲ್ಲಿ. ಅಂದಿನಿಂದ ಅವರ ಭಾಳ ನನ್ನ ಕಾರ್ಯವೈಖರಿಗಳನ್ನು ನೋಡಿಕೊಂಡು ಅವರ ಬಗ್ಗೆ ಭಾಳಷ್ಟು ನಾವು ಅವರ ಜೊತೆಗೆ ಅವ್ರ ನಂತರದ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು. ಸದಾಶಿವರೇ, ಆಸ್ಕರ್ ಅವರು ಇತ್ತೀಚಿನ ನಾವು 10-15 ಅಥವಾ ವರ್ಷಗಳಲ್ಲಿ ನೋಡುವ ಸಂದರ್ಭದಲ್ಲಿ ಇದ್ದಂತ ಅವರ ಒಂದು ಧ್ಯೇಯ ಮತ್ತು ಅವರ ಒಂದು ಹಾವ ಭಾವ, ಮ್ಯಾನರಿಸಮ್, ಮಾತನಾಡುವ ಶೈಲಿಗಳು, ನೀವು ಅವರನ್ನು ತುಂಬಾ ಯೂತ್ ಅಲ್ಲಿ ಫಸ್ಟ್ ಟರ್ಮ್ ಅಲ್ಲಿ ಅವರು MP ಆಗಿದ್ದಾಗ ಆವಾಗಲೂ ಕೂಡ ಅದೇ ಸೌಮ್ಯ ಸ್ವಭಾವದಲ್ಲಿದ್ರ, ಹೇಗೆ ಅದೇ ಸೌಮ್ಯ ಸ್ವಭಾವದಲ್ಲಿದ್ರು. ಅವತ್ತು ಕೂಡ ಬಹಳ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೆಲಸ ಮಾಡ್ತಿದ್ದವರು. ಅದೆಷ್ಟೋ ಕಾರ್ಯಕರ್ತರಿರಲಿ, ಲೀಡರ್ಸ್ ಇರಲಿ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಿಕೊಂಡು, ಉದಾಹರಣೆ ಒಂದು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ರು, ಇವರು ಅವರ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದ್ರು. ದೆಹಲಿಯ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಲ್ಲಿ ಸೌತ್ ಬ್ಲಾಕ್ ಅಲ್ಲಿ ಅವರ ಆಫೀಸ್ ಇತ್ತು. ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇವರ ಆಫೀಸ್ ಕೂಡ ಆಸ್ಕರ್ ಫರ್ನಾಂಡಿಸ್ ಸೌತ್ ಬ್ಲಾಕಲ್ಲಿ ಆಫೀಸ್ ಇತ್ತು. ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಇದ್ರು. ಆವಾಗ ನಮ್ಮ ಯುವಕರ ಗುಂಪು, ನಮ್ಮದು ಕಾರ್ಯಕರ್ತರ ಗುಂಪು ದೆಹಲಿಗೆ ಇದ್ದಾಗ ಬಂಗಾರಪ್ಪನವರು ರಾಜೀವ್ ಗಾಂಧಿ ಅವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದರು. ಆಸ್ಕರ್ ಫರ್ನಾಂಡಿಸ್ ಚೇಂಬರಲ್ಲಿ ಇದ್ದರು, ನಾವು ಕೂಡ ಅಲ್ಲಿದ್ದೆವು. ಆಸ್ಕರ್ ಫರ್ನಾಂಡಿಸ್ ಸಾಹೇಬರು ಬಂಗಾರಪ್ಪನವರಿಗೆ ಭಾಳ ಸಣ್ಣ ವಿಚಾರದ ರೀತಿಯಲ್ಲಿ ಅವರನ್ನು ಮನವೊಲಿಸಿ, ಸರ್ ನಮ್ಮ ಊರಿನ ಹುಡುಗರೆಲ್ಲ ಬಂದಿದ್ದಾರೆ, ಅವ್ರನ್ನೊಂದು ಫಸ್ಟ್ ಮಾತಾಡಿಸಿ ಕಳಿಸೋ ಸರ್. ಮತ್ತೆ ಅವರು ಅಷ್ಟು ಒಬ್ಬ ಬಂಗಾರಪ್ಪನವರ ಮನಸ್ಸನ್ನು ಅಷ್ಟು ಇದರಲ್ಲಿ ಅವರಿಗೆ ತಾಳ್ಮೆಯಲ್ಲಿ ಹೇಳಿಕೊಂಡು ಅವರನ್ನು ಕೂತ್ಕೊಳಿಸಿ ಕನ್ವಿನ್ಸ್ ಮಾಡಿ ನಮ್ಮನ್ನು ರಾಹುಲ್ ಗಾಂಧಿಯವರಿಗೆ, ರಾಜೀವ್ ಗಾಂಧಿಯವರಿಗೆ ಪರಿಚಯ ಮಾಡಿಸಿ, ಇಂಟ್ರೊಡ್ಯೂಸ್ ಮಾಡಿಸಿ, ನಾವು ತುಂಬ ಹೊತ್ತು ಮಾತಾಡಿ ಕೂತ್ಕೊಂಡೆಲ್ಲ ಅಷ್ಟು ಒಬ್ಬ ಕಾರ್ಯಕರ್ತರಿಗೆ ಒಂದು ಮನ್ನಣೆ ನೋಡುವಂಥ ಒಬ್ಬ ನಾಯಕ ಅವತ್ತೇ ಅವರು. ನಂತರದ್ದು ಶುಭೋದಯ ಅವರೇ, ನೀವು ಯಾವ ರೀತಿ ನೆನಪಿಸಿ ಮಾಡಿಕೊಳ್ತೀರಿ ಆಸ್ಕರನ್ನು? ಪ್ರಥಮವಾಗಿ ನಾನು ಆಸ್ಕರಣ್ಣನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಆಸ್ಕರಣ್ಣನವರದು ವಿಶೇಷ ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಮಾನವತಾವಾದಿ ಅಂತ ಹೇಳಲಿಕ್ಕೂ ಬಯಸ್ತೇನೆ. ಅವರ ನಡೆ ನುಡಿ ನಾನು ಕಂಡ ಪ್ರಕಾರ, ನಾನು ಸುಮಾರು ನನ್ನ ಕಾಲೇಜ್ ಜೀವನದಲ್ಲಿ ಇರುವಾಗ ಕಾಲೇಜ್ ವಿದ್ಯಾರ್ಥಿ ಸಂಘದ ನಾಯಕನಾಗಿದ್ದೆ ಕೆನರಾ ಕಾಲೇಜಲ್ಲಿ. ಆವಾಗ ನಾವು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದಲ್ಲಿ, ಆವಾಗ ಉಡುಪಿ, ನಮ್ಮ ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ 3 ಜಿಲ್ಲೆ ಒಳಗೊಂಡಿತ್ತು. ಆವಾಗ MP ಕ್ಷೇತ್ರ ಕೂಡ, ಅವರದ್ದು MP ಕ್ಷೇತ್ರ ಕೂಡ ಬಂದಿತ್ತು. ಹಾಗೆ ನಾವು ಆ ವಿದ್ಯಾರ್ಥಿಗಳಂತ ಹೇಳಿದರೆ ಅವರಿಗೆ ಭಾರಿ ಅಚ್ಚುಮೆಚ್ಚು. ನಾನು ಆ ಮೂಲಕ ಅವರನ್ನು, ನಮ್ಮ ಯಾವುದಾದ್ರೂ ಸಮಸ್ಯೆ ಇದ್ದರೆ, ವಿದ್ಯಾರ್ಥಿ ಸಮಸ್ಯೆ ಇದ್ದರೆ ಅವರ ಬಳಿ ಅವರು MP ಆಗಿದ್ದರು, ಹಾಗೆ ಹೋಗ್ತಾ ಇದ್ದೇವೆ.
ಆವಾಗ ಅವರು ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಕೂತ್ಕೊಳಿಸಿ ಅವರು ಒಂದೊಂದು ಗಂಟೆ ಎಲ್ಲ ಮಾತಾಡಿಸ್ತಾ ಇದ್ರು ನಮಗೆ ಕಾಂಗ್ರೆಸ್ಸಿನ ಒಡನಾಟ ಜಾಸ್ತಿ ಅವರ ಮೂಲಕ ಆಯ್ತಂತ ಹೇಳಿಕೆ ನಮ್ಮ ತಂದೆಯವರು ಕಾಂಗ್ರೆಸ್ಸಿಗರು, ಆದ್ರೂ ನಾವು ವಿದ್ಯಾರ್ಥಿಗಳಿರುವಾಗ ನಮ್ಗೆ ಪಕ್ಷದ ಬಗ್ಗೆ ಅಷ್ಟು ಇದಿರುವುದಿಲ್ಲ, ನಾವು ವಿದ್ಯಾರ್ಥಿಗಳಾಗಿರ್ತೇವೆ. ಆದ್ರೆ ನನ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಒಲವು ಬಂದಿದ್ದು ಆಸ್ಕರ್ ಅಣ್ಣನಿಂದಾಗಿ. ಅವರು ನಮ್ಗೆ ಅಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡ್ತಾ ಇದ್ರು, ಪ್ರತಿ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರು. ನಾನು ಹಾಗೆ 1988-89 ಟರ್ಮ್ನಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. 89ರಲ್ಲಿ ಜನರಲ್ ಎಲೆಕ್ಷನ್ ಬಂತು, ಲೋಕಸಭೆ ಎಲೆಕ್ಷನ್ ಬಂತು, ಅಸೆಂಬ್ಲಿ ಎಲೆಕ್ಷನ್ ಬಂತು. ಆವಾಗ ನಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯ್ತು. ಆವಾಗ ನಾವು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಆವಾಗ ಅವರು ನಮ್ಮನ್ನು ಬಹಳ ಗುರುತಿಸಿದ್ರು. ನನ್ನನ್ನಂತೂ ಬಹಳ ನನಗೆ ಗುರುತಿಸಿ ಅವರು ಮತ್ತೆ KPCC ಅಧ್ಯಕ್ಷರಾಗಿದ್ರು ನೆಕ್ಸ್ಟ್ ಇಯರ್. ಆವಾಗ ನಾನು ಕಾಲೇಜ್ ಮುಗಿಸಿ ಬ್ಯಾಂಗ್ಳೂರಿಗೆ ಹೋಗಿದ್ದೆ. ನಾನು ಉದ್ಯೋಗ ಹರಿಸಿಕೊಂಡು ಹೋಗಿದ್ದಾಗ ಅವರು KPCC ಅಧ್ಯಕ್ಷರು. ಹಾಗೆ ನಾವು ಚಿಕ್ಕವರು, ನಾವು ತೇಜಮಯರಾಗಿ ಸದಾಶಿವರಾಗಿ ಹಿರಿಯ ಕಾಂಗ್ರೆಸ್ಸಿಗರು ಅಲ್ಲ. ಆ ಟೈಮಲ್ಲಿ ನಾನು ವಿದ್ಯಾರ್ಥಿ 22-23 ವರ್ಷ. ಆವಾಗ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಉದ್ಯೋಗದಲ್ಲಿ ಇದ್ದೆ. ನಾನು ಸಾಯಂಕಾಲ ಉದ್ಯೋಗ ಮುಗಿಸಿ KPCC ಆಫೀಸಿಗೆ ಹೋಗೋದು. ಆವಾಗ ಅಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ KPCC ಆಫೀಸ್ ಇತ್ತು, ಗೊತ್ತಿರ್ಬೋದು. ಆವಾಗ ನಾವು ಅಲ್ಲಿ ಹೋದ್ರೆ ನಾನು ಅವರ ಕಾರ್ಯವೈಖರಿಯನ್ನು ನೋಡೋದು. ಅವರು ರಾತ್ರಿ 12, 1 ಗಂಟೆ 3 ಗಂಟೆ ತನಕ ಎದ್ದೇಳ್ತಾ ಇರಲಿಲ್ಲ. ನಮಗೂ ಕೂಡ ಹಾಗೆ, ನಾವು ಬ್ಯಾಚುಲರ್ಸ್, ಆವಾಗ ನಾವು ಕೂಡ ಕೂತ್ಕೊಳ್ಳೋದು ಅವ್ರ ಜೊತೆ. ಆವಾಗ NSC ಅವರ ಇವಾಗ ನಮ್ಮ ಕಾರ್ಯಾಧ್ಯಕ್ಷರಾಗಿದ್ರು ಸಲೀಂ ಅವರು ಕೂಡ ಕೂತ್ಕೊಳ್ತಾ ಇದ್ರು. ನನಗೆ ಸರಿ ನೆನಪಿದೆ. ನನ್ನನ್ನು ಹೇಳು, ನೀನು NSC ಸ್ಟೇಟ್ ಇದ್ದ ಆಫೀಸ್ ಬೇರೆ ಆಗಂತ ಭಾಸ್ಕರ್ ಹೇಳುದು. ಇಲ್ಲ, ನನ್ಗೆ ಬೇಡ ಅಂತ ನಾನು ಹೇಳ್ತಾ ಇದ್ದೆ. ನನ್ಗೆ ಬೇಡ ಸರ್, ನಾನೆಲ್ಲ ರಾಜಕೀಯಕ್ಕೆ ಹೀಗೆ ಬರುದಿಲ್ಲ, ನಾನು ಜಾಬಲ್ಲಿ ಇದ್ದೇನೆ, ಜಾಬಲ್ಲಿ ಇರುವಾಗ ನಾನೆಲ್ಲ ಹೋಗಬಾರ್ದು ಹಾಗೆ ಹೇಳ್ತಾ ಇದ್ದೆ. ಆಸ್ಕರನ್ನು ಅಷ್ಟು ನಮ್ಮನ್ನು ಗುರುತಿಸಿದ್ರು. ನಾನು ರಾಜಕೀಯ ಮತ್ತೆ ಆಫೀಸ್ ಬೇರೆ ಎಲ್ಲ ಅನೇಕ ವರ್ಷಗಳ ನಂತರ. ಹಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗುರುತಿಸಿ ಅವನಿಗೊಂದು ಗೌರವ ಅಥವಾ ಒಂದು ಗೌರವದ ಸ್ಥಾನವನ್ನು ಕೊಡುವಂತ ಒಂದು ಇದಿತ್ತು ಅವರ ಹತ್ರ. ಖಂಡಿತ ಇತ್ತು. ಅಧಿಕಾರದ ದೊಡ್ಡ ಸ್ಥಾನಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಅವರು ಸಾಮಾನ್ಯ ಕಾರ್ಯಕರ್ತರನ್ನು ಮತ್ತು ಪಕ್ಷದ ಜೊತೆಗೆ ಒಡನಾಟ ಇದ್ದವರನ್ನೆಲ್ಲ ತುಂಬಾ ಆತ್ಮೀಯತೆಯಿಂದ ನಡೆಸಿಕೊಳ್ತಾ ಇದ್ರು ಅಂತ. ಚೆನ್ನಾಗಿ ಅವರು ಆತ್ಮೀಯತೆ ಅಂತ ಹೇಳಿದ್ರೆ ಅವರೊಂದು ಮಗುವಿನ ಸ್ವಭಾವ, ಮಗುವಿನ ಸ್ವಭಾವ ಅಂತಲೇ ಹೇಳ್ಬಹುದು. ಅವರು ನಾನು ನೋಡಿದ ಮಟ್ಟಿಗೆ ಅವರಿಗೆ ಒಂದು ಹಾಮ್ ಇಲ್ಲ, ಮತ್ತೆ ಬಹಳ ಒಂದು ಕೋಪ ಬರುವುದೇ ಇಲ್ಲ ಅವರಿಗೆ. ಕೋಪ ಅಂತ ನಾನು ಅವರ ಮುಖದಲ್ಲಿ ಕೋಪ ನೋಡಿಲ್ಲ ಇಷ್ಟವರೆಗೆ. ತೇಜಮಯರೇ, ಇದು ಅದೇ ಆಸ್ಕರ್ ಫರ್ನಾಂಡಿಸ್ ಅಂತ ಹೇಳಿದ್ರೆ ಅಜಾತ ಶತ್ರು ಅಂತ ಎಲ್ಲ ಪಕ್ಷದ ಒಳಗಡೆ, ಪಕ್ಷದ ಹೊರಗಡೆ ಕೂಡ, ಇತರ ಪಕ್ಷದ ಜನರ ನಡುವೆ ಕೂಡ ಶುಭದಯಾಳ್ ಅವರು ನೆನಪು ಮಾಡಿಕೊಂಡ್ರು. ಎಲ್ಲೂ ಕೂಡ ಯಾರ ಜೊತೆ ಕೂಡ ಕೋಪ ತಾಪ ಇರಲಿಲ್ಲ ಅಂತ. ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅವರ ಈ ರೀತಿಯ ಒಂದು ಮನೋಧರ್ಮ, ಗುಣನಡತೆಯ ಬಗ್ಗೆ? ನಾನು ಒಂದು ವಿಷಯ ಈಗ ನಮ್ಮ ಉಳ್ಳಾಲ್ನವರು ಹೇಳಿದಾಗ ಒಂದು ನೆನಪು ಬಂತು. ನಾನು ದಕ್ಷಿಣ ವಿಭಾಗದ ಯೂತ್ ಅಧ್ಯಕ್ಷರು, ಅವರು ಉತ್ತರ ವಿಭಾಗದ ಯೂತ್ ಅಧ್ಯಕ್ಷರು. ಯೂತ್ ಅಧ್ಯಕ್ಷರಿಗೆ ಒಂದು MP ಸೀಟ್ ಬರ್ತದೆ ಅಂತ ಹೇಳುವಾಗ ನಮಗೆ ಬಹಳ ಇದಾಯ್ತು, ಸಂತೋಷ ಆಯ್ತು, ಅತ್ಯುತ್ಸಾಹದಲ್ಲಿ. ಅಷ್ಟವರೆಗೆ ಯೂತ್ ಕಾಂಗ್ರೆಸ್ ತೀರ್ಮಾನ ಆಗಿ ನಮ್ಮಲ್ಲಿ ತೀರ್ಮಾನ ಮಾಡಿದಾಗ, ಆಗ ಜನಾರ್ದನ್ ಪೂಜಾರಿಯವರು ಫಸ್ಟ್ ಟೈಮ್ MP ಆಗಿದ್ದವರು 77ರಲ್ಲಿ, ಇದು 80ರಲ್ಲಿ ಎಲೆಕ್ಷನ್. ಹೌದು. ಆದ್ರೆ ಏನಾಯ್ತು, ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಆಗಿದ್ದವರು KJ ಜಾರ್ಜ್ಗೆ ಈ ಸೀಟನ್ನು ಕೊಡೋದು ಅಂತ ಹೇಳಿ ಅವ್ರು ನಿಶ್ಚಯ ಮಾಡಿದ್ರು, ಕೊಡೋದು ಅಂತ ಹೇಳಿ ನಿಶ್ಚಯ ಮಾಡಿದ್ರು ಅಂತ ಗೊತ್ತಾಯ್ತು. ಇದರಿಂದಾಗಿ ಅವರು ಹೇಳಿದಾಗೆ ನಮ್ಮ ಯೂತ್ ಕಾಂಗ್ರೆಸ್ ಯೂನಿಟ್, ಆಗ ನನಗೆ ಮತ್ತು ಜನಾರ್ದನ್ ಪೂಜಾರಿ, ವೀರಪ್ಪ ಮೊಯ್ಲಿ ಒಟ್ಟಿಗೆ, ಯಾಕೆಂದ್ರೆ ವೀರಪ್ಪ ಮೊಯ್ಲಿ ಜನಾರ್ದನ್ ಪೂಜಾರಿ ಇದ್ದದ್ದು ನನ್ನ ತಂದೆಯ ವಕೀಲರ ಆಫೀಸ್ನಲ್ಲಿ ಜೂನಿಯರ್ ಲಾಯರ್ ಆಗಿ. ಆ ಒಡನಾಟದಲ್ಲಿ ನಾವು ಮೂರು ಆಗಿ ನಮ್ಮ ಟೀಮ್ ಇಂದಿರಾ ಗಾಂಧಿ ಅವರು ಬೆಲ್ಗಾಂಗೆ ಬರೋದು ಅಂತ ಗೊತ್ತಾದ ಕೂಡಲೇ ರಾತ್ರಿ ನಾವು ಅಲ್ಲಿ ಹೋಗಿ ಇಂದಿರಾ ಗಾಂಧಿ ಎದುರಿಗೆ ನಾವು ನೆಲದಲ್ಲಿ ಕೂತ್ಕೊಂಡೆವು. ನಾವೆಲ್ಲ ವೀರಪ್ಪ ಮೊಯ್ಲಿ ಸೀನಿಯರ್ ಮಿನಿಸ್ಟರ್ ಆಗಿದ್ದವರು ಮಾಡಿ ಆದ್ಮೇಲೆ ಅವರು ಹೇಳಿದ್ರು, ನಿಜ TFI ನನಗೆ ಬಹಳ ಒಂದು ಅಭಿಮಾನ ಇತ್ತು ಅವರ ಮೇಲೆ. ಆದ್ರೆ ಒಂದು ನಿಮಿಷ ನಾವು ಉಡುಪಿಯ ಅಲ್ಲಿಯ ಅಂತಿಮ ನಮನದ ಒಂದು ನೇರ ಪ್ರಸಾರವನ್ನು ಇಲ್ಲಿ ತೋರಿಸ್ತಾ ಇದ್ದೇವೆ. DK ಶಿವಕುಮಾರ್ ಅವರು, ಜೊತೆಗೆ ಆಸ್ಕರ್ ಅವರ ಪತ್ನಿ
ಮತ್ತೆಲ್ಲ ಹಿರಿಯ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿದ್ದಾರೆ. ಉಡುಪಿ ಕಾಂಗ್ರೆಸ್ ಭವನದಲ್ಲಿ ನಡೀತಾ ಇರುವಂಥ ಅಂತಿಮ ನಮನದ ಕಾರ್ಯಕ್ರಮಗಳು. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಮತ್ತು ವಿವಿಧ ಪಕ್ಷಗಳ ನೇತಾರರು ಈ ಒಂದು ಅಂತಿಮ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಕೂಡ ಬೆಳಗ್ಗೆನೆ ಮಂಗಳೂರಿಗೆ ಬಂದ ಅನಂತರ ಉಡುಪಿಗೆ ಈ ಒಂದು ಏನು ಆಸ್ಕರ್ ಅವರ ಪಾರ್ಥಿವ ಶರೀರವನ್ನು ಉಡುಪಿಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಕೂಡ ಹಾಜರಿದ್ದರು. ಇವಾಗ ಕೂಡ ಕಾಂಗ್ರೆಸ್ ಭವನದಲ್ಲಿ ನೀವು ಇಲ್ಲಿ ನೇರವಾಗಿ ನೋಡ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಉಡುಪಿ ಕಾಂಗ್ರೆಸ್ ಭವನದಲ್ಲಿ ಇವತ್ತು ಆಸ್ಕರ್ ನನಗೆ ಅಂತಿಮ ವಿದಾಯ ಹೇಳಲು ತಮ್ಮ ನಾಯಕನಿಗೆ, ತಮ್ಮ ನೇತಾರನಿಗೆ ಅಂತಿಮ ವಿದಾಯ ಹೇಳುವ ಸಲುವಾಗಿ ಬಂದು ನೆರೆದಿದ್ದಾರೆ. ಸಾವಿರಾರು ಕಾರ್ಯಕರ್ತರು, ಆಸ್ಕರ್ ಅವರ ಅಭಿಮಾನಿಗಳು, ಬೇರೆ ಬೇರೆ ಪಕ್ಷದ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಕರಾವಳಿಯ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಜೊತೆಗೆ ಕಾರವಾರ ಮತ್ತು ಬೆಂಗಳೂರಿನಿಂದ ಬಂದಂಥ ಹಿರಿಯ ನಾಯಕರುಗಳು, ಅದು DK ಶಿವಕುಮಾರ್ ಸೇರಿದಂತೆ ಎಲ್ಲ ಹಿರಿಯ ನಾಯಕರುಗಳು ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದು ಈ ಒಂದು ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಆಸ್ಕರ್ ಅವರನ್ನು ನೆನಪಿಸಿಕೊಳ್ತಾ ಇದ್ದೆವು. ಆಸ್ಕರ್ ಅವರಿಗೆ ನುಡಿ ನಮನ ಈ ಒಂದು ಮಾತುಕತೆಯಲ್ಲಿ. ತೇಜಮಯ್ಯರೇ, ನೀವು 1980ರಲ್ಲಿ ಒಬ್ಬ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಿಗೆ ಕೂಡ ರಾಜ್ಯದಲ್ಲಿ ಒಂದು ಲೋಕಸಭಾ MP ಸೀಟ್ ಕೊಡ್ತಾರೆ ಅಂತ ಗೊತ್ತಾದಾಗ ನೀವು ಬೆಳಗಾವಿಗೆ ಹೊರಟ್ರಿ, ಇಂದಿರಾ ಗಾಂಧಿ ಹತ್ರ ಮಾತಾಡಬೇಕು ಅಂತ. ಆಗ KJ ಜಾರ್ಜ್ ಸ್ಟೇಟ್ ಯೂತ್ ಕಾಂಗ್ರೆಸ್ ಇದ್ರೆ ಜನರಲ್ ಸೆಕ್ರೆಟರಿ ಆಗಿದ್ರು. ಆಸ್ಕರ್ ನಮ್ಮ ಇಲ್ಲಿ ಮೀರಪ್ಪಲ್ಲಿ ಜನಾರ್ದನ್ ಪೂಜಾರಿ ಆತ್ಮೀಯತೆಯಿಂದ ಒಬ್ಬರಿಂದ ಒಬ್ರು ಇದ್ರು ಅವರು. ಅದರಿಂದಾಗಿ ಇಂದಿರಾ ಗಾಂಧಿ ಎದುರಿಗೆ ಹೋದಾಗ ಇಂದಿರಾ ಗಾಂಧಿ ಹೇಳಿದ ಮಾತು ಒಂದೇ ಒಂದು, ಶಾ ಕಮಿಷನ್ ಎದುರು ನನ್ನ ಮರ್ಯಾದೆಯನ್ನು ತೆಗೆದಂತ TFI ಮೇಲೆ ನನಗೆ ಬಹಳ ಅಭಿಮಾನ ಇತ್ತು. ಬಟ್ ಶಾ ಕಮಿಷನ್ ಎದುರಿಗೆ ನನಗನ್ನು ಎದುರು ಹಾಕಿದ ಮೇಲೆ ನನಗೆ ಅಭಿಮಾನ ಕಳೆದು ಹೋಗಿದೆ. ಅವರ ಡಿಪಾಸಿಟ್ ಹೋಗುವಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಿಮಗೆ? ನಾನು ನಿಮ್ಗೇನು ಒಪ್ತೇನೆ ಅಂತೇಳಿ ಕೂಡಲೇ ನಾವೆಲ್ಲರೂ ಒಕ್ಕರಲಿನಿಂದ ಹೇಳಿದ್ರು, ಅದು ನಾವು ಮಾಡಿ ತೋರಿಸ್ತೇವೆ ಖಂಡಿತ ಅಂತೇಳಿ. ಜನಾರ್ದನ್ ಪೂಜಾರಿ ಮೈಲಿಯವರು ಸಹ ಅವರ ಹತ್ರ ಹೇಳಿದ್ರು, ಇಲ್ಲ ನಾವಿದ್ದೇವೆ ಅದಕ್ಕೆ, ಖಂಡಿತವಾಗಿ TFI ಅನ್ನು ಆಸ್ಕರ್ಗೆ ಕೊಟ್ಟರೆ ನಾವು ಅದನ್ನು. ಅಷ್ಟೊತ್ತಿಗಾಗಲೇ ಜನಾರ್ದನ್ ಪೂಜಾರಿ ಅವರು ಒಂದು ಬಾರಿ MP ಆಗಿ 77ರಲ್ಲಿ ಆಗಿತ್ತು. 77ರಲ್ಲಿ ಜನಾರ್ದನ್ ಪೂಜಾರಿ ಅವರು MP ಆಗ್ತಾರೆ. ಇದು 1980ರಲ್ಲಿ. ಹಾಗೆ ಅಲ್ಲಿ ರಾತ್ರಿ ನಮಗೆ ಆಸ್ಕರ್ ಫರ್ನಾಂಡಿಸ್ ಮೇಡಮ್ ಒಪ್ಪಿದ್ರು ಇಂದಿರಾ ಗಾಂಧಿ ಅವರು. ಅದೇ ನಮ್ಮ ಒಂದು ವಿಜಯ. ಆ ಸಂದರ್ಭದಲ್ಲಿ ಮೊಯ್ಲಿ ಅವರು MLA ಆಗಿದ್ರ? ಅಲ್ಲ, ಅವರು ಮಂತ್ರಿಯವರಾಗಿದ್ರಲ್ಲ ಇದರಲ್ಲಿ, ಗುಂಡ್ರಾಯರ ಇದರಲ್ಲಿ. ಅಲ್ಲ, ಗುಂಡ್ರಾಯರ್ ಅವಾಗ ಗುಂಡ್ರಾಯರು ಮುಖ್ಯಮಂತ್ರಿಗಳು, ಆ ಸಚಿವ ಸಂಪುಟದಲ್ಲಿ ಅವರು ಎಜುಕೇಶನ್ ಮಿನಿಸ್ಟರ್ ಹೈಯರ್ ಬಹಳ ಪ್ರಥಮ. ವೀರಪ್ಪ ಮೊಯ್ಲಿ ಅವರು ಕೂಡ ಮಂತ್ರಿ ಆಗಿದ್ದರು, ಜನಾರ್ದನ ಪೂಜಾರಿ ಅವರು ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ನೀವು ಈ 3 ಮಂದಿ ಆಸ್ಕರ್ ಫರ್ನಾಂಡಿಸ್ ಅವರನ್ನು, ಹೌದು, ನಮ್ಮ ಎಲ್ಲ ಟೀಮ್ ದಕ್ಷಿಣ ಯೂತ್ ಕಾಂಗ್ರೆಸ್ ನ ಟೀಮ್ ಏನೋ ಇಂದಿರಾ ಗಾಂಧಿಯನ್ನು ಕನ್ವಿನ್ಸ್ ಮಾಡಿ ಹೋಗಿ ಅವರಲ್ಲಿ ನಾವಲ್ಲಿ ಧರಣಿ ಕೂತವರಿಗೆ ಅವರ ಎದುರಿಗೆ ಕೂತ್ಕೊಂಡು ಅವರಿಗೆ ಮತ್ತೆ ಕನ್ವಿನ್ಸ್ ಆಗಿ ಆನ್ ದ ಸ್ಪಾಟ್ ಒಪ್ಪಿದ್ರು ಆಸ್ಕರ್ ಫರ್ನಾಂಡಿಸ್ಗೆ ಕೊಡೋದು ಅಂತೇಳಿ. ಅದು ನಾವು ಹಿಂದೆ ಬಂದು ಅಲ್ಲಿಂದ ಮುಂದಕ್ಕೆ ತಮ್ಗೆಲ್ಲ ಗೊತ್ತಿದ್ದ ಚರಿತ್ರೆ. ನಿಜವಾಗಿ TFI ಅಂತವರು ದೊಡ್ಡ ಮೇಧಾವಿ ಒಬ್ಬರು ಮೇರು ನಾಯಕನ ಡಿಪಾಸಿಟ್ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ನೋಡಿ. ಅದು ನಾವು ಮಾಡಿಸಿ ತೋರಿಸಿದ್ದೇವೆ ಅದನ್ನಲ್ಲಿ. ಆ ಟೈಮ್ನಲ್ಲಿ TFI ಅದೇ ದುಃಖದಲ್ಲಿ ಮಾತ್ರ ಅವರು ತೀರಿದರು. ಅದರಿಂದಾಗಿ ಇದು ಕನ್ನಡದ ಒಂದು ಘಟನೆ. ಅವತ್ತಿನ ಚುನಾವಣೆಯ ಸಂದರ್ಭ, ಆಸ್ಕರ್ ಅವರ ಮೊದಲ ಚುನಾವಣೆಯ ಸಂದರ್ಭ, ಅವತ್ತಿನ ಪ್ರಚಾರ ಅದೆಲ್ಲ ಹೇಗಿತ್ತು ತೇಜಮಯ್ಯರೇ? ನಿಜವಾಗಿ ಆಗ ಜನರೇ ಎದ್ದು ನಮಗೆ ಪ್ರಚಾರ ಮಾಡುವಂತ ಕೆಲಸವೇ ಇರಲಿಲ್ಲ. ಇಂದಿರಾ ಗಾಂಧಿ ಹೆಸರು ಹೇಳಿದ ಕೂಡಲೇ ಜನರೇ ಎದ್ದು ಒಂದು ರೀತಿಯ ಒಂದು ಸ್ಪಿರಿಟೆಡ್ ಆದ್ರೆ ಅದೊಂದು ಆ ಮೂಮೆಂಟ್ ಅನ್ನು ನಾವು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಟೈಮ್ನಲ್ಲಿ ಇದ್ದದ್ದು. ಆಸ್ಕರ್ ಫರ್ನಾಂಡಿಸ್ ಗೊತ್ತುಂಟು, ಅವರ ಕಿಶೆಯಲ್ಲಿ ಒಂದು ಪೈಸೆ ಇಟ್ಕೊಳ್ಳೋ ಜನ ಅಲ್ಲ ಅವರು, ಇರಲ್ಲ ಸಹ ಇಲ್ಲ ಅವರು. ಆದ್ರೆ ಏನ್ ಬೇಕು ಆಗ ನಮಗೆ ಏನು ಸಹಾಯ ಬೇಕು
ಎಲ್ಲ ಕಡೆಯಿಂದ ಬಂದು ಬೆಳ್ತಾ ಇತ್ತು. ನಮಗೆ ಸಾಧಾರಣ ಆ ಸಂದರ್ಭದಲ್ಲಿ ಈ ಥರದ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಕಾರ್ ಬಂದು ಇದರ ಬೇರೆಲ್ಲ ತರಲಿಕ್ಕೆ ಕಾರು, ವೆಹಿಕಲ್, ಲಾರಿ, ಜೀಪು, ಕಾರು ಎಲ್ಲ ಒಂದು ಸಾಧಾರಣ 300-400 ವೆಹಿಕಲ್ಸ್ ಬಂದು ನಮಗೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಅದಕ್ಕೆ ಡೀಸೆಲ್ ಹಾಕೋದ್ಬೇಕು, ಅದೆಲ್ಲ ಹಾಕ್ಬೇಕು, ಪೆಟ್ರೋಲ್ ಹಾಕಬೇಕು. ಆದರೂ ಕೂಡ ಅಷ್ಟು ಜನರದ ಒಂದು ಸ್ಪಿರಿಟ್ ನಾನು ನೋಡಿದ್ದು ಆಸ್ಕರ್ ಫೆರ್ನಾಂಡಿಸ್ ಎಲೆಕ್ಷನ್ ಅಲ್ಲಿ. ಜನಾರ್ದನ್ ಪೂಜಾರಿ ಎಲೆಕ್ಷನ್ಸ್ ನಿಜವಾಗಿ ಅದು ನಡೆದು ಹೋಗಿತ್ತು, ಅದು ಕಂಟಿನ್ಯೂ ಆಗ್ತಾ ಬಂತು ಎರಡನೇ ಬಾರಿ. ಆದ್ರಿಂದಾಗಿ ಈ ಆಸ್ಕರ್ನ ನಿಜವಾಗಿ ಅದು ಆಸ್ಕರ್ನ ಅಂತ ಜನತೆಯ ವಿಜಯ ಅಂತೇಳಿ ನಾನು ಹೇಳ್ಕೊಳ್ಳಿಕ್ಕೆ ಸಂತೋಷ. ಯಾಕೆಂದ್ರೆ ಅಷ್ಟು ಆಸ್ಕರ್ನ ಸಿಂಪ್ಲಿಸಿಟಿ, ಒಂದು ಕಾಮನ್ ಒಂದು ಹುಡುಗ ಒಂದು MP ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಜನರು ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ MP ಆಗಿ ಗೆಲ್ಲಿಕ್ಕೆ ಸಾಧ್ಯ ಆಯ್ತು. ಸಾಮಾನ್ಯ ಕಾರ್ಯಕರ್ತ ಸದಾಶಿವ ಉಳ್ಳಾಳ್ರೆ ಇದು MP ಆಗ್ತಾರೆ, ಡೆಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ಆ ಸಂದರ್ಭದಲ್ಲಿ ನೀವು ಕೂಡ ಡೆಲ್ಲಿಯಲ್ಲೇ ಇರ್ತೀರಿ. ಎಸ್, ಅವರ ಆ ಮೊದಲ ಅವಧಿಯ MP ಆಗಿ ಅವರು ಏನು ನಿಭಾವಣೆ ಮಾಡಿದಂತ ಏನಾದರೂ ನೆನಪುಗಳು ಅಥವಾ ಆ ಸಂದರ್ಭದಲ್ಲಿ ನೀವು ಈಗಾಗಲೇ ಉಲ್ಲೇಖ ಮಾಡಿದಿರಿ ರಾಜೀವ್ ಗಾಂಧಿ ಅವರ ಜೊತೆಗೆ ನಿಮ್ಮ ಭೇಟಿ ಮಾಡಿದ್ದು. MP ಆಗಿ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಯುವಕ ಆಸ್ಕರ್ ಫೆರ್ನಾಂಡಿಸ್ ಯಾವ ರೀತಿ ಅವರ ಇದಿತ್ತು, ಮಾತುಗಾರಿಕೆ ಇತ್ತು, ಅಥವಾ ಯಾವ ರೀತಿ ಜನರ ಪರವಾಗಿ ಅವರು ಮಾತಾಡ್ತಾ ಇದ್ರು? ಪ್ರತಿ ಒಂದು ವಿಚಾರದಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿ ಒಬ್ಬ ಪಾರ್ಲಿಮೆಂಟರಿ ಮಾತಾಡಬೇಕಾ, ಹೊಸಬರಾಗಿದ್ರು ಕೂಡ ಅವತ್ತು ಅವರು ಆ ರೀತಿಯಲ್ಲಿ ಪಾರ್ಲಿಮೆಂಟಲ್ಲಿ ಭಾಗವಹಿಸಿದವರು. ಒಂದು ಸೆಷನ್ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಮುಗಿಯೋ ತನಕ ಆಚೆ ಅಲ್ಲಾಡಿದವರು ಹೋಗಿ ಬಂದವರು ಅಂತವರಲ್ಲ. ಕಂಟಿನ್ಯೂಸ್ ಆಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಶಿಸ್ತಿನ ಸಿಪಾಯಿ ಪೂರ್ತಿ ಆ ಸೆಷನ್ ಅಲ್ಲಿ ಅಧಿವೇಶನದಲ್ಲಿ ಇರ್ತಿರು. ಅಲ್ಲಿ ಇದಕ್ಕೆ ಸೈಡಿಗೆ ಲಾಂಜಿಗೆ ಹೋದ ಒಬ್ಬ ಏನು ಕಲಿಯುವಂತ ಅಥವಾ ಒಬ್ಬ ಮುತ್ಸದ್ದಿ ರಾಜಕಾರಣಿ ಆಗುವಂತವನ ಇದದು ಪ್ರತಿ ಒಂದು ಒಬ್ಬ ಮಾತಾಡುವುದನ್ನು ಅಬ್ಸರ್ವ್ ಮಾಡ್ತಿದ್ರು. ಯಾರೊಬ್ಬ ಮಿನಿಸ್ಟರ್ ಮಾತಾಡಲಿ, ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಆಗಲಿ, ಪಾರ್ಲಿಮೆಂಟಲ್ಲಿ ಯಾವುದಾದ್ರು ವಿಚಾರ ಬಂದಾಗ ಭಾಳ ಕುಲಂಕುಷವಾಗಿ ಅದನ್ನು ಆಚೆ ಈಚೆ ಮಾತಾಡಿದ ಭಾಳ ರೀತಿಯಲ್ಲಿ ಒಂದು ನೋಡಿಕೊಂಡು ಅದನ್ನು ಸ್ಟಡಿ ಮಾಡಿಕೊಳ್ಳುವಂಥ ಒಬ್ಬ MP ಇದ್ರೆ ಸನ್ಮಾನ್ಯ ಆಸ್ಕರ್ ಫೆರ್ನಾಂಡಿಸ್. ಇದು ಆಳ್ವರೆ, ತೇಜಮಯ ಆಳ್ವರೆ, ಎಸ್, ನೀವು ಅವರು KPCC ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಮಾಡಿದಿರಿ. ಆ ನಂತರದ ನೆನಪುಗಳನ್ನು ನೀವು ಹಂಚಿಕೊಳ್ಳೋದಿದ್ದರೆ? ಆಸ್ಕರ್ ಅವರು ನನ್ನ ಪ್ರಕಾರ ಒಂದು ಸರಳತೆಯ ಸಾಕಾರ ಮೂರ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸದಾ ಒಂದು ಖಾದಿ ಶರ್ಟ್. ಹೌದು, ಅವರು ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಟವರು, ಗಾಂಧಿ ತತ್ವವನ್ನು ಪರಿಪಾಲನೆ ಮಾಡ್ಕೊಂಡು ಬಂದಂತವರು. ಯಾಕೆಂತ ಹೇಳಿದ್ರೆ ಅವರಿಗೆ ಆ ಸರಳತೆ ಅಂತ ಹೇಳಿದ್ರೆ, ಅವರು ಸರಳತೆ ಅನ್ನೋದಕ್ಕೆ ಇನ್ನೊಂದು ಪದ ಇದ್ರೆ ಅದು ಆಸ್ಕರನ್ನ ಅಂತ ಹೇಳ್ಬಹುದು. ಅಷ್ಟು ಒಂದು ಸರಳತೆ. ನಾನು ಒಂದು ಸಂದರ್ಭದಲ್ಲಿ ನಮ್ಮ ಈಗ ಇವರು AICC ಕಾರ್ಯದರ್ಶಿ ಇದ್ದಾರೆ PU ಮೋಹನ್, ಅವರು ಕೂಡ ಆಲ್ ಕಾಲೇಜ್ ಯೂನಿಯನ್ ಅಲ್ಲಿ ನಮ್ಮ ಜೊತೆ ಬೆಳೆದು ಬಂದವರು, ನನಗಿಂತ ಸೀನಿಯರ್ ಒಂದು 5-6 ವರ್ಷ. ಅವರು ನಮ್ಮ ಸೇವಾದಳದ ಸುರೇಶ್ ಶೆಟ್ಟಿ ತೀರೋದ್ರು ಇತ್ತೀಚೆಗೆ. ಅವರು ನಾನು ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಒಂದು ಆಸ್ಕರನ್ನ ಇದ್ರು. PU ಮೋಹನ್ ಕೇಳ್ತಾರೆ, ಇವರು ಒಂದು SD ಬೈಕ್ ಇತ್ತು ಆವಾಗ, ಸುರೇಶ್ ಶೆಟ್ಟಿ, ಅದರಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು ಅವರು ಅಂತ ಹೇಳಿ ಆಸ್ಕರ್ ಅಂತ ಹೇಳೋದು ಯಾರು? PU ಮೋಹನ್ ಅವರು. ಅದಕ್ಕೆ ಆಸ್ಕರ್ ಏನ್ ಹೇಳ್ತಾರೆ, ಅವರ ಹಿಂದೆ ಒಬ್ರು ಕೂತ್ಕೊಳ್ತಾ ಇದ್ರು, ಅದು ಯಾರಂತ ಕೇಳಿ ಅಂತ ಸುರೇಶ್ ಅಂತ ಕೇಳಿದ್ರು. ಸುರೇಶ್ ಜೋರು ನಗ್ತಾ ಇದ್ರು. ಯಾಕೇನು ನಗೋದು? ಏನಿಲ್ಲ, ಇದು ಆಸ್ಕರ್ ಕೂತ್ಕೊಳ್ತಾ ಇದ್ರು. ಹಾಗೆ ಅವರು ಅಷ್ಟು ಅದನ್ನು ಮುಂಚಿನ ಏನೆಲ್ಲ ಅವರು ಆಟಿಟ್ಯೂಡ್ ಇತ್ತು ಅವ್ರದ್ದು, ಸರಳತೆ, ಅದನ್ನು ಹೇಳ್ಕೊಳ್ತಾ ಇದ್ರು. ಯಾಕಂದ್ರೆ ನಮಗೂ ಕೂಡ ಗೊತ್ತಾಗ್ಬೇಕು, ಅಷ್ಟು ದೊಡ್ಡ ಒಂದು ಮೇರು ವ್ಯಕ್ತಿತ್ವ ಅದವರು ಆಸ್ಕರ್ ಅವರು. ಗಾಂಧಿ ಶೆಟ್ಟಿ ಅವರ ಜೊತೆಗೆ ಬೈಕಿನಲ್ಲಿ ಓಡಾಡ್ತಾ ಇದ್ರು ಕಾರ್ಯಕ್ರಮ ಎಲ್ಲ. ಒಂದ್ಸಲ ಲಾಸ್ಟ್ ಟೈಮ್ ನಮ್ಮ ಜನಾರ್ದನ್ ಪೂಜಾರಿ ಅವರು ಹೇಳಿದ್ರು ನನ್ಗೆ, ಮೊನ್ನೆ ಅವರು ಹಾಸ್ಪಿಟಲೈಸ್ ಆಗುವಾಗ, ನನ್ಗೆ ಅವರು ಬೆಂಚ್ ಹೊತ್ಕೊಂಡು ಹೋಗುವುದೇ ನೆನಪಿಗೆ ಬರ್ತಾ ಇದ್ದಾರೆ ಅವರು ಅಂತ ಹೇಳಿ ಕಣ್ಣೀರು ಹಾಕಿದ್ರು ಪೂಜಾರಿ ಅವರು. ಯಾಕೆಂತ ಹೇಳಿದ್ರೆ ಅವರು ತಳಮಟ್ಟದ ಕಾರ್ಯಕರ್ತರಾಗಿ ದುಡಿದವರು ಆಸ್ಕರ್ ಅವರು. ನಮ್ಗೆಲ್ಲರೂ ಆದರ್ಶಪ್ರಾಯರಾಗಿದ್ದಾರೆ. ಹೇಳಿದ್ರು, ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಪಕ್ಷದ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಸ್ವಲ್ಪ ಅಲ್ಲಿ ಜನ ಜಾಸ್ತಿ ಆಯಿತು, ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಆಗ್ತಾ ಇತ್ತು.
ರಸ್ತೆ ದಾಟಿ ಒಬ್ಬ ಯುವಕ ಬೆಂಚಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ರು. ಮತ್ತೆ ಯಾರು ಅಂತ ನೋಡುವಾಗ ಅದು ಆಸ್ಕರ್ ಫರ್ನಾಂಡಿಸ್ ಅಂತ. ಅಷ್ಟು ಭಾರಿ ಒಂದು ಸರಳತೆ ಅಂತ ಹೇಳಿದ್ರೆ ಅವರೊಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿಕೊಂಡು ಆ ಹೈಕಮಾಂಡ್ ಲೆವೆಲ್ಗೆ ಮುಟ್ಟಿದಾರಲ್ಲ, ಅದು ಅವರದ್ದು ಮೇರು ವ್ಯಕ್ತಿತ್ವ ಅಂತ ಹೇಳಿಕೆ. ಹೈಕಮಾಂಡ್ ಲೆವೆಲ್ಗೆ ಆಸ್ಕರ್ ಫರ್ನಾಂಡಿಸ್ ಅವರು ತಲುಪ್ತಾರೆ. AICC ಜನರಲ್ ಸೆಕ್ರೆಟರಿ ಕೂಡ ಆಗ್ತಾರೆ, KPCC ಅಧ್ಯಕ್ಷರು ಕೂಡ ಆಗ್ತಾರೆ. ಈಗ ಸದಾಶಿವರೇ ಅಥವಾ ತೇಜಮಯ್ಯರೇ, ಹೈಕಮಾಂಡ್ ಸ್ಥಾನದಲ್ಲಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಆವಾಗ ಅವರು ನಿಮ್ಮಂಥ ನಾಯಕರುಗಳನ್ನು ರೂಪಿಸಲಿಕ್ಕೆ ಅಥವಾ ಇನ್ನೂ ನೂರಾರು ನಾಯಕರುಗಳನ್ನು ರೂಪಿಸಲಿಕ್ಕೆ ಜೊತೆಗೆ ಕಾರ್ಯಕರ್ತರಾಗಿ ಕೊಟ್ಟಂಥ ಪ್ರೋತ್ಸಾಹಗಳು ಅದು ಯಾವ ರೀತಿ ಅಂತ? ಕಾರ್ಯಕರ್ತರನ್ನು ಗುರುತಿಸಿಕೊಂಡು ಅವರಿಗೆ ಬೇಕಾದಂಥ ಸ್ಥಾನಮಾನವನ್ನು ಕೊಡೋದ್ರಲ್ಲಿ ಆಸ್ಕರ್ನಂಥ ಒಂದು ವ್ಯಕ್ತಿ ಬೇರೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ರಾಜಕೀಯದಲ್ಲಿ. ಯಾಕಂತೇಳಿ ಒಬ್ಬರು ನನಗಿಂತ ಮೇಲೆ ಹೋಗ್ತಾನೆ ಅಂತೇಳಿ ರಾಜಕೀಯದಲ್ಲಿ ಒಂದು ಮೇಲಾಟ ಇರ್ತದೆ. ಅದರಿಂದಾಗಿ ಯಾರು ಕಾರ್ಯಕರ್ತನ ಒಂದು ಸ್ಥಾನ ಕೊಡುವಾಗ ಆಲೋಚನೆ ಮಾಡ್ತಾರೆ, ಇವ ನಾಳೆ ನನಗಿಂತ ಮೇಲೆ ಹೋದ್ರೆ ನನಗೆ ಕಷ್ಟ ಅಂತೇಳಿ. ಇದು ರಾಜಕೀಯದ ಆಟ, ಅದಕ್ಕೆ ನಾವು ಚದುರಂಗದ ಆಟ. ಆದ್ರೆ ಅದರಲ್ಲಿ ಒಂದು ಎಕ್ಸೆಪ್ಷನ್ಸ್ ಆಸ್ಕರ್ ಫರ್ನಾಂಡಿಸ್. ಅವರು ಅವರೊಟ್ಟಿಗೆ ಇರುವವರನ್ನು ಗುರುತಿಸಿದ ರೀತಿಯಲ್ಲಿ ಅವರಿಗೆ ಬೇಕಾದ ಸ್ಥಾನದಲ್ಲಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ ಉಮೇಶ್ ಶೆಟ್ಟಿ, ಇಂಟಕಿನ ಉಮೇಶ್ ರವರದ್ದು ನಿಮ್ಗೆ ನೆನಪಿರ್ಬೋದು. LLB ಆಗಿ ಬಾರ್ ಅಸೋಸಿಯೇಷನ್ಗೆ ಲಾಯರ್ ಆಗಿ ಹೋಗ್ತಿದ್ದವರು, ಅಂತ ದೊಡ್ಡ ಇದು ಎಜುಕೇಶನ್ ಕೂಡ ಒಳ್ಳೆ ಕ್ವಾಲಿಫಿಕೇಶನ್ ಇದ್ದವರು ಕಾರ್ಯಕರ್ತನಾಗಿ ಇಂಟೆಕ್ನ ಕಾರ್ಯಕರ್ತನಾಗಿ ಇದ್ಕೊಂಡು ಆಫೀಸ್ನಲ್ಲಿ ಕೊಂಡು ಬಂದ ಅಪ್ಲಿಕೇಶನ್ ಎಲ್ಲದನ್ನು ನೋಡಿದವರು ಇವರು ಯಾರು ಆಸ್ಕರ್ ಫರ್ನಾಂಡಿಸ್. ಅವರನ್ನು ಕರ್ಕೊಂಡು ಹೋಗಿ AICC ಕನ್ವೀನರ್ ಆಗಿ ಅವರನ್ನು ಲೇಬರ್ ಕನ್ವೀನರ್ ಆಗಿ AICC ಅಲ್ಲಿ ಅವರ ಸ್ಥಾನಮಾನ ಈಕ್ವಲ್. ಅವರಾಗ ಜನರಲ್ ಸೆಕ್ರೆಟರಿ, ಇವರು ಇಲ್ಲಿ ಇದು ಅಲ್ಲಿ ಲೇಬರ್ ಸೆಲ್ ಇದ್ದು ಕನ್ವೀನರ್ ಆಗಿ. ಹೌದು, ಆ ಸಂದರ್ಭದಲ್ಲಿ ಅವರನ್ನು ಒಂದು ಕೆನರಾ ಬ್ಯಾಂಕ್ ಇದ್ದು ಡೈರೆಕ್ಟ್ ಇದ್ದು ಮಾಡಿದ್ರು ಇವರೇ. ಇದು ಯಾಕಂತ ಹೇಳಿದ್ರೆ ಅವರು ಒಂದು ನಿಜವಾಗಿ ನಿಷ್ಪಕ್ಷವಾದ ಮಾಡುವಂತ ಆಸ್ಕರ್ ಫರ್ನಾಂಡಿಸ್ ಸರಿ ಸಮಾನವಾದ ವ್ಯಕ್ತಿತ್ವ ಇದೆ ಉಮೇಶ್ ಚಂದ್ರ ಅವರು. ಅವ್ರ ಮದುವೆ ಸಾಗ್ಲಿಲ್ಲ. ಹೌದು, ಅಂತ ಒಂದು ವ್ಯಕ್ತಿತ್ವವನ್ನು ಅವ್ರು ನೋಡಿ ಗುರುತಿಸಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಮಾಡಿದ್ರು. ಇದು ಬೇರೆ ಯಾವ ರಾಜಕೀಯದ ವ್ಯಕ್ತಿ ಇಷ್ಟವರೆಗೆ ನಾನು ಮಾಡಿದ್ದು ನಾನು ನೋಡ್ಲಿಲ್ಲ. ಯಾಕಂದ್ರೆ ನನ್ನ ವಿಷಯದಲ್ಲಿ ನಾನು ಸಹ ಅನುಭವಿಸಿದವೇನಿದೆ, ಆದ್ರಿಂದಾಗಿ ಅದು ಮಾತಾಡುವುದಿಲ್ಲ. ಬಟ್ ಆಸ್ಕರ್ ಫರ್ನಾಂಡಿಸ್ನ ವಿಷಯದಲ್ಲಿ ಅವರು ಗುರುತಿಸಿದ ವ್ಯಕ್ತಿಗೆ ಅವ್ರು ಬೇಕಾದಂತ ಸ್ಥಾನ. ಈಗ ಸಲೀಂ ಅಹಮದ್ ರವರ ವಿಷಯದ ಹೇಳಿದ್ರು ಇವರು, ಅವರನ್ನು ಆಲ್ ಇಂಡಿಯಾ ಇದ್ರದ್ದು ಇದಾಗಿ ಪ್ರೆಸಿಡೆಂಟ್ ಆಗಿ ಮಾಡಿದ್ರು ಅವರು AICC ಇದ್ರದ್ದು. ಇವರು ವಿನಯ್ ಕುಮಾರ್ ಸೊರಕೆ ಅವರನ್ನು ಸ್ಟೇಟ್ ಪ್ರೆಸಿಡೆಂಟ್ ಅಂತ ಮಾಡಿದವರು ಆಸ್ಕರ್ ಫರ್ನಾಂಡಿಸ್. ಅದರಿಂದ ಹಾಗೆ ನೋಡಿ, ಅವರು ಬೇಕಾದಂತ ವ್ಯಕ್ತಿಯ ಗುಣಕ್ಕೆ ಸರಿಯಾಗಿ ಅವರ ನಡತೆಗೆ ಸರಿಯಾಗಿ ನೋಡಿಕೊಂಡು ಅವರು ಯಾರನ್ನು ಕೊಂಡೋಗಿ ಮೇಲೆ ಹಾಕ್ಲಿಲ್ಲ. ಅವರಿಗೆ ಇನ್ಫ್ಲುಯೆನ್ಸ್ ಮಾಡಿದವರು ಅಂತ ಹೇಳಿ ಕೊಂಡೋಗಿ ಯಾರನ್ನೂ ಮಾಡಲಿಲ್ಲ. ಅವರು ಮಾಡಿದ ವ್ಯಕ್ತಿತ್ವ ಉಂಟಲ್ಲ, ಇವತ್ತೆಲ್ಲರೂ ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೆಸರು ಗಳಿಸಿಕೊಂಡು ಇದ್ದಾರೆ. ಇನ್ನೊಂದು ವಿಷಯ ಈ ಸಲಂದರಲ್ಲಿ ಹೇಳಬೇಕು ನಾನು, ಆಸ್ಕರ್ ಫರ್ನಾಂಡಿಸ್ನವರ ಡೆಲ್ಲಿಯಲ್ಲಿದ್ದಾಗ ಮದುವೆಯಾಗಿನ ಮೊದಲನ ಅವರ ಇದು MP ಕ್ವಾರ್ಟರ್ಸ್ ಇದೆಯಲ್ಲ, ಅದು ಒಂದು ಲೆಕ್ಕದಲ್ಲಿ ನಮಗೆ ಗೆಸ್ಟ್ ಹೌಸ್. ಎಲ್ರಿಗೂ ಎಲ್ಲಿ ಮಂಗಳೂರಿಂದ ಅಲ್ಲ, ಎಲ್ಲಿಂದ ಕರ್ನಾಟಕದಿಂದ ಮಾತಾಡಿಕೊಂಡು ಸ್ವಾಮಿ ನಮಗೆ ಮಲಗಲಿಕ್ಕೆ, ಕೆಲವು ಸಲ ಸೋಫಾದ ಅಡಿಯಲ್ಲಿ ಸಹ ಒಂದು ಸೀಟ್ ಹಾಕೊಂಡು ರಾತ್ರಿ ಮಲಗುದು. ಬೆಳಿಗ್ಗೆ ಎದ್ದಾಗ ಅವರ ಹತ್ರ ನಿಜವಾಗಿ ನಾನು ಹೇಳಿದಲ್ಲಿ STMP ಇದ್ದು ಆಗ ದೊಡ್ಡದೇನು ಇದು ಸಿಗ್ತಿರ್ಲಿಲ್ಲ, ಭತ್ತ ಗೀತೆಯನ್ನು ಸಿಗ್ತಿರ್ಲಿಲ್ಲ. ಆದರೆ ಕೂಡ ನಾವು ಕ್ಲೋಸ್ ಇದ್ದವರ ಹತ್ರ ನೋಡಿ ಇದನ್ನು ಹೋಗಿ ಆಗಲಿ ಪಾವ್ ಭಾಜಿ ಎಂಥದೆಲ್ಲ ಉಂಟಲ್ಲ ಅದನ್ನು ತಂದು ಪಾಲು ಮಾಡಿ ಎಲ್ಲರೂ ತಿಂದು ಮತ್ತೆ ನಾವು ಅವರು ಮಾಡಿ ಎಲ್ಲ ಪ್ರಿಪೇರ್ ಮಾಡೋದು ಅವರೇ ಮಾಸ್ಕರ್ ಮಾಡೋದು, ಕಾಫಿ ಬೆಳಿಗ್ಗೆ ಮಾಡೋದು ಅವರೇ. ಆಮೇಲೆ ಮದುವೆ ಆಯ್ತು 80ರ ಮೇಲೆ ಅವರಿಗೆ ಅಲ್ಲಲ್ಲ 80 ಆಗ ಬ್ಲಾಸಮ್ ಮದುವೆ ಆದದ್ದು. ಯಾಕೆ ಗಟ್ಟಿ ಸ್ವರ್ಣದ ತಂಗಿ ಮದುವೆ. ಹಾಗೆ ನಾನು ಆ ಕುಟುಂಬದೊಟ್ಟಿಗೆ ನಾನು ಸಹ ನಿಕಟ ಸಂಪರ್ಕ ಇತ್ತು ನನಗೆ. ಕುಟುಂಬ ಈಗ ಆಸ್ಕರ್ ಅವರ ಬಂಧು ಬಳಗ, ಇದು ಅವರ ಅಣ್ಣ ತಮ್ಮಂದಿರು ಅಥವಾ ಅವರ ಮನೆಯವರನ್ನೆಲ್ಲ ಒಂಚೂರು ನೀವು ನೆನಪು ಮಾಡೋದು ಅಥವಾ ಪರಿಚಯ ಮಾಡಿದ್ರೆ ಅವರ ಅಣ್ಣಂದಿರು ತಮ್ಮಂದಿರು ಯಾರ್ಯಾರು ಏನೇನು ಮಾಡ್ತಾ ಇದ್ರು ಅಂತ. ಸಾವಿರ ದೊಡ್ಡ ಕುಟುಂಬ ಅವರದ್ದು, 12 ಜನ ಮಕ್ಕಳು. ಅವರ ತಂದೆ ನಿಷ್ಠಾವಂತ ಒಂದು ಎಜುಕೇಶನಿಸ್ಟ್. ಯಾಕಂತ ಹೇಳಿದ್ರೆ ಅವರು
ಅವರು ಹೆಡ್ ರಾಕಿ ಮಾಸ್ಟರ್ ಫರ್ನಾಂಡಿಸ್. ರಾಕಿ ಫರ್ನಾಂಡಿಸ್ ಶಾಲಾ ಮುಖ್ಯೋಪಾಧ್ಯಾಯರು. ಶಾಲಾ ಮುಖ್ಯೋಪಾಧ್ಯಾಯರಾಗಿ ಬಹಳ ಅವರ ಇವತ್ತಿನ ಉಡುಪಿಯಲ್ಲಿದ್ದ ಬೋರ್ಡ್ ಶಾಲೆಯಲ್ಲಿದ್ದಾಗ ಯಾರ್ಯಾರಿದ್ದಾರೆ ಅವರ ಶಿಷ್ಯಂದಿರೆಲ್ಲ ದೊಡ್ಡ ದೊಡ್ಡ ಸ್ಥಾನವರು. ಇವನ್ TAPIಗಳ ಸಹ ಹೇಳ್ತಾ ಇದ್ರು ನನ್ನ ಗುರುಗಳವರು ಅಂತೇಳಿ. ಅಂತ ಒಂದು ನಿಷ್ಠಾವಂತ ಗುರುವಿನ ಅಂದ್ರೆ ತಂದೆಯ ಮಗನಾಗಿದ್ದುಕೊಂಡು ಆಸ್ಕರ್ ಫೆರ್ನಾಂಡಿಸ್ ಬೆಳೆದಿರು. ಅವರು ಗೊತ್ತಿದ್ದ ಹಾಗೆ ಒಬ್ರು ಮಾರ್ಸೆಲ್ ಮಾರ್ಕ್ ಎಂತದ ಒಂದು ಅವರು ಜನರಲ್ ಮ್ಯಾನೇಜರ್ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ MLT ಫೆರ್ನಾಂಡಿಸ್ ಅಂತ ಅವ್ರ ಬ್ರದರ್. ಅವ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಜನರಲ್ ಮ್ಯಾನೇಜರ್. 1984ರಲ್ಲಿ ನಾನು ಅವರನ್ನು ಅಪ್ರೋಚ್ ಆಗಿ ನಮ್ಮಲ್ಲಿರ್ತಕ್ಕಂಥ ಭಗವತಿ ಸಹಕಾರ ಬ್ಯಾಂಕ್, ಭಗವತಿ ಶ್ರೇಯೋಭಿವೃದ್ಧಿ ಸಹಕಾರಿ ಸಂಘ ಅಂತ 77ರಲ್ಲಿ ಜೆ ಜಗನ್ನಾಥ್ ಅವರು ಸ್ಥಾಪನೆ ಮಾಡಿದ್ರು. 84ರಲ್ಲಿ ನಾನು ಡೈರೆಕ್ಟರ್ ಆಗಿ ನಾನು MLT ಫೆರ್ನಾಂಡಿಸ್ ಅವಾಗ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಆಫೀಸಲ್ಲಿ ಚೀಫ್ ಜನರಲ್ ಮ್ಯಾನೇಜರ್. ನಾನು ಹೋಗಿ ಅವರನ್ನು ಅಪ್ರೋಚ್ ಮಾಡಿದೆ, ಸರ್ ಹೀಗೆ ನಮ್ಮ ಸಮಾಜ ಒಂದು ಸಣ್ಣ ಒಂದು ಸಹಕಾರಿ ಸಂಘ ಇದೆ, ಅದನ್ನು ಬ್ಯಾಂಕಿಗೆ ಮಾಡಬೇಕು ಅಂತ. ಅವರು ಇಮಿಡಿಯೇಟ್ ಅದನ್ನು ಟೇಕಪ್ ಮಾಡಿ ಆ ಪ್ರಪೋಸಲ್ಸ್ ಬಿಲ್ಡಪ್ ತರಿಸಿ, ಫೈಲ್ ತರಿಸಿ, ಲೋಕಲ್ ರೀಜನಲ್ ಆಫೀಸ್ ಬ್ಯಾಂಗ್ಳೂರಿಗೆ ಹೇಳಿ ಅದಕ್ಕೆ ಬೇಕಾದ ಸಂಬಂಧಪಟ್ಟ ದಾಖಲೆಗಳನ್ನು ತರಿಸಿ, ಬಿಮಲ್ ಜೈನ್ ಅಂತ BL ಜೈನ್ ಅಂತ ಅವರು ಸೆಂಟ್ರಲ್ ಆಫೀಸಲ್ಲಿ DO ಇದ್ರು, ಅವ್ರಿಗೆ ಕರೆಸಿದ್ರು, ನೋಡಿ ಇದು ಇಮಿಡಿಯೇಟ್ ಮಾಡಿಕೊಡಿ ಅಂತ. 1984ರಲ್ಲಿ ಎಂಡಿಗೆ ಇದಾದಾಗ 85-86ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪರ್ಮಿಷನ್ ಕೊಟ್ಟು ಭಗವತಿ ಸಹಕಾರ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ RBI ಕಂಟ್ರೋಲ್ ತಂದದ್ದು. MLT ಫೆರ್ನಾಂಡಿಸ್, ಆಸ್ಕರ್ ಫೆರ್ನಾಂಡಿಸ್ ಅವರ ಕುಟುಂಬದಲ್ಲೇ ಮೈ ರೂಢಿಸಿಕೊಂಡು ಬಂದಿದೆ ಅಂತೆ, ಮೈಗೂಡಿಸಿ ಬಂದಿದೆ ಅಂತ. ಇನ್ನೊಂದು ಬ್ರದರ್ ಅವರು ಇನ್ನೊಂದು ಫೆರ್ನಾಂಡಿಸ್ ಅವರ ಇನ್ನೊಂದು ತಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಜನರಲ್ ಮ್ಯಾನೇಜರ್. ರಿಟೈರ್ಡ್ ಆದ್ರು. ಒಬ್ರು ನಾನು ಮೂಡದಲ್ಲಿರುವಾಗ ನಮಗೆ ಒಂದು ಇಂಡಿಯಾ ಡೆಲಿಗೇಷನ್ಸ್ ನಮಗೆ ಆಸ್ಟ್ರೇಲಿಯಾಕ್ಕೆ ಮತ್ತು ನ್ಯೂಜಿಲ್ಯಾಂಡ್ ಇದಕ್ಕೆ ನಮ್ಮನ್ನು ಅರ್ಬನ್ ಡೆವಲಪ್ಮೆಂಟ್ ಸ್ಟಡೀಸ್ಗೆ ಕಳಿಸ್ಲಿಕ್ಕಾಯ್ತು. ಅದು ಆಸ್ಕರ್ ಫೆರ್ನಾಂಡಿಸ್ ಹತ್ರ ಹೇಳಿದೆ, ಸರ್ ನನ್ನನ್ನು ಡೆಲ್ಲಿಗೆ ಹೋದಾಗ ನಮಗೆ ಡೆಲ್ಲಿಯಿಂದ ಹೋಗ್ಲಿಕ್ಕೆ. ಹಾಗೆ ಕೂಡಲೇ ಅವರು ಬ್ಲಾಸಮನ್ನು ಕರೆದು, ನೋಡಿ ತೇಜಮೆ ಸಿಡ್ನಿಗೆ ಹೋಗ್ತಾರೆ, ಸಿಡ್ನಿಯಲ್ಲಿ ನೋಡಿ ನನ್ನ ಅಡ್ರೆಸ್ ನಂಬರ್ ಎಲ್ಲ ನಂದು ತಕೊಂಡು ಅವ್ರದ್ದು ತಕೊಂಡು ಅವರ ಅಣ್ಣ ಸಿಡ್ನಿಯಲ್ಲಿ ಅಲ್ಲಿ ನೇಷನ್ ಇದಾಗಿ ಸಿಟಿಜನ್ ಆಗಿದ್ದಾರೆ ಅವರು, ಅವ್ರದ್ದೆಲ್ಲ ಕೊಟ್ಟು ಆಮೇಲೆ ಒಂದು ಇದು ಸಹ ಕೊಟ್ಟರು ಅವರಿಗೆ ಎಷ್ಟು ಇದಿದೆ ಇಂಡಿಯಾದ ಇದೆಲ್ಲ ಕೆಲವು ಡಿಶ್ ಎಲ್ಲ ಉಂಟಲ್ಲ ನಮ್ಮ ತಗೊಳ್ಳುವಾಗ ಅದೆಲ್ಲ ಕೊಟ್ಟು ನೀವು ಹೋಗಬೇಕು ಅಂತೇಳಿ. ನಾನು ಸಿಡ್ನಿಗೆ ರೀಚ್ ಆದ ಕೂಡಲೇ ನಾನು ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ನಮಗೆ ಒಂದು ಪ್ರಾಬ್ಲಮ್ ಆಯಿತು, ನಾವು ಇಂಡಿಯನ್ ಡೆಲಿಗೇಷನ್ಗೆ ಹೋದ ಕೂಡಲೇ ನಮ್ಮ ಟೆಲಿಫೋನ್ಸ್ ಮೊಬೈಲ್ಗಳೆಲ್ಲ ಅಲ್ಲಿಗೆ ಕನ್ವರ್ಟ್ ಆಗಲಿಲ್ಲ. ಅದೃಷ್ಟವಶಾತ್ ಏನಾಗಿದೆ ಗೊತ್ತುಂಟ, ಆ ಫೆರ್ನಾಂಡಿಸ್ ಅವರ ಅಣ್ಣನ ಮಗಳು ಅಲ್ಲಿದ್ದು ಟೆಲಿಫೋನ್ ಅದೇ ಮೊಬೈಲ್ ಇದ್ರದ್ದು ಹೆಡ್ ಅವರು ಅಲ್ಲಿ ಸಿಡ್ನಿಯಲ್ಲಿ. ಅದು ಕೂಡಲೇ ನಮಗೆ ಯಾರಿಗೆ ಗೊತ್ತಿಲ್ಲ, 42 ಜನ ನಾವು ಮೆಂಬರ್ಸ್ ಇದ್ದೀವಿ ಇಂಡಿಯಾದಿಂದ ಹೋದ ಡೆಲಿಗೇಟ್ಸ್. ಅದರಲ್ಲಿ ಚೀಫ್ ಸೆಕ್ರೆಟರಿ ಮಹಾರಾಷ್ಟ್ರದ ಇದ್ರು, 3 ಜನ ಮಿನಿಸ್ಟರ್, ಗೋವಾದ ಮಿನಿಸ್ಟರ್ಗಳಿದ್ರು, ನನಗೆ ಚೇರ್ಮನ್ಗಳಿದ್ರು. ನಮಗೆ ಹಿಂದೆ ಬರಬೇಕಾದ್ರೆ ಎಲ್ಲರದ್ದು ಮೊಬೈಲ್ಗಳು ಕನ್ವರ್ಟ್ ಆಗಿದೆ. ಇಲ್ಲದಿದ್ರೆ ಅದಕ್ಕೆ 1 ದಿವಸ 2 ದಿವಸ ಬೇಕಂತೆ ಅಷ್ಟು. ಆಮೇಲೆ ನಮ್ಮನ್ನು ಊಟಕ್ಕೆ ಕರೆದ್ರು ಆಸ್ಕರ್ ಅವರ ಸಹೋದರ ಸಿಡ್ನಿಯಲ್ಲಿ. ಬಹಳ ಸಂತೋಷ ಅವರಿಗೆ. ನಾವು ಅದು ಸಹ ಆಸ್ಕರ್ನ ಒಂದು ಬಳಗ ನಾನು ಬಂದಿದ್ದೇನೆ ಅಂತೇಳಿ ನಮ್ಗೆ ಸ್ಪೆಷಲ್ ಆಗಿ ನಮ್ಮನ್ನೆಲ್ಲ ಕರೆದು ಸತ್ಕರಿಸಿ ಲಾಸ್ಟಿಗೆ ಹೋಗುವಾಗ ನನಗೆ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟರು. ಅಲ್ಲಿ ಬಹಳ ಫೇಮಸ್ ಅಂತೆ ಚಾಕ್ಲೇಟ್ಸ್, ಯಾರು ಆಸ್ಕರ್ ಅಣ್ಣ. ಇದನ್ನು ಸ್ವಲ್ಪ ನೀನು ಕೆಲವನ್ನು ನೀನ್ ಎಲ್ಲ ಟೇಸ್ಟ್ ಮಾಡಬೇಡ, ಯಾಕಂದ್ರೆ ಮತ್ತೆ ಗುಟ್ಟು ಹೇಳಿದ್ರು, ನೋಡಿ ಇದು ಕೆಲವು ಲಿಕ್ಕರ್ಸ್ ಅದ್ರೊಳಗೆ ಇರೋದು, ಅದು ಬ್ಲಾಸಮ್ಗೆ ಕೊಡು, ನೀನು ಅದ್ರಲ್ಲಿ ವಿದೌಟ್ ಇದು ಉಂಟಲ್ಲ ಅದು ನೀನ್ ಸಾಕು. ಯಾಕಂದ್ರೆ ನಾನು ಟೋಟಲ್ ಇದು ಅಂತ ಹೇಳಿ ಗೊತ್ತುಂಟು, ನಾನು ಆಲ್ಕೋಹಾಲ್ ಯಾವ್ದು ಇದು ಮಾಡ್ತಿರ್ಲಿಲ್ಲ. ಅದನ್ನ ಅವರು ಇದು ಮಾಡಿ ಅಷ್ಟು ನಮಗೆ ಹೋಗೋವರೆಗೆ, ನಮಗೆ ಸಿಡ್ನಿಯಿಂದ ಬಿಟ್ಟು ಹೋಗುವವರೆಗೆ ನಮ್ಮನ್ನು ವಿಚಾರಿಸ್ತಾ ಇದ್ರು. ಇದೇ ನಾನು ಹೇಳಿದಾಗೆ ಆ ಕುಟುಂಬದಲ್ಲಿ ಬಂದಿದೆ ಅದು, ಆ ಸೇವಾ ಮನೋಭಾವ ಉಂಟಲ್ಲ, ಮತ್ತೊಂದು ಸ್ನೇಹಪರತೆ. ಇದು ನನಗೆ ನೋಡಿ ಬಹಳ ಆಶ್ಚರ್ಯ. ಆಸ್ಕರ್ ಹತ್ರ ಬಂದು ಹೇಳಿದೆ, ಸರ್ ನೀವು ಇಷ್ಗೆ ನಿಮ್ಮ ಅಣ್ಣ ನಿಮ್ಗಿಂತ ಒಂದು ತುಕ್ಕ ಜಾಸ್ತಿ. ಬಹಳ ನಗಾಡಿದ್ರು, ನಿಜವಾಗಿ ಇದಾಯ್ತು ಅವರಿಗೆ. ಇದು ಸದಾಶಿವರೇ ಅಥವಾ ಶುಭೋದಯರೇ, ಇದು ರಾಜಕೀಯದಲ್ಲಿ ಸಾಮಾನ್ಯ ಒಬ್ಬ ನೇತಾರ ಅಥವಾ ನಾಯಕ ಸಾಮಾನ್ಯವಾಗಿ ಸ್ವಲ್ಪ ಖಡಕ್ಕಾಗಿ ಇದ್ರೇನೆ ಒಂದಷ್ಟು ಜನರನ್ನು ಸಂಘಟನೆಯನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ಸಮೂಹವನ್ನು ಕಂಟ್ರೋಲ್ ಮಾಡುವಂಥದ್ದು ಅಂತ. ಆದರೆ ಇಡೀ ನಮಗೆ ಬದುಕಿನಲ್ಲಿ ಆಸ್ಕರ್ ಅವರು ಒಬ್ಬ ಸಜ್ಜನಿಕೆಯ ಸಹಕಾರ ಮೂರ್ತಿಯಾಗಿ ಕಾಣ್ತಾ ಇರೋದು. ಅವರು ಹೇಗೆ ಇಷ್ಟು ಸಮೂಹವನ್ನು, ಗ್ಯಾದರಿಂಗನ್ನು ಅಥವಾ ಪಕ್ಷವನ್ನು ಅಥವಾ ಸಂಘಟನೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಅಂತ. ಅವರು AICC ಕಚೇರಿಗೆ ಬಂದರೆ
ರಾತ್ರಿ 3 ಗಂಟೆ, ಮರುದಿವಸ ಬೆಳಿಗ್ಗೆ 3 ಗಂಟೆ ಆದರೂ ಕೂಡ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ರಾಷ್ಟ್ರದ ಮೂಲೆ ಮೂಲೆಗಳಿಂದ ಬರತಕ್ಕಂಥ ಕಾರ್ಯಕರ್ತರನ್ನು ಮಾತಾಡಿಸಿಕೊಂಡು ಬರ್ತಿದ್ರು. ಪ್ರತಿಯೊಬ್ಬರ ಸಮಸ್ಯೆಗೆ ಸ್ಪಂದನೆ ಮಾಡಿಕೊಂಡು. ಕೆಲವೊಂದು ವಿಷಯದಲ್ಲಿ ನಾನು ಮೋಹನ್ ಚಂದ್ರ ನಂಬ್ಯಾರ್ ಅಂತ ಈಗ ಉಡುಪಿಯಲ್ಲಿದ್ದಾರೆ ಅವರು, ಆಮೇಲೆ ಡಾಕ್ಟರ್ ಲೂಯಿಸ್ ಅಂತ ಒಬ್ಬರು ಇದ್ರು, ಅವರು ನಾವು AICC ಕಚೇರಿಯಲ್ಲಿ ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅವ್ರ ಜೊತೆಗಿದ್ದೆವು. ಅವರು ಪ್ರತಿಯೊಬ್ಬರ ರೀತಿಯಲ್ಲಿ AICCಯಲ್ಲಿ ಇದ್ದುಕೊಂಡು ಪ್ರತಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ರಾಷ್ಟ್ರದ ಪ್ರತಿಯೊಂದು ರಾಜ್ಯಗಳ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅವರನ್ನು ಮಾತಾಡಿಸಿಕೊಂಡು ಅವರಲ್ಲಿರ್ತಕ್ಕಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಯಾವುದಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿದ ಹಾಗೆ ಮಾಡಿಕೊಂಡು ಪ್ರತಿಯೊಬ್ಬರಿಗೊಂದು ಅವಕಾಶ ಮಾಡಿಕೊಡುವಂಥ ವ್ಯಕ್ತಿಯೊಬ್ಬರು. ಪಕ್ಷದ ಸಂಘಟನೆ ವಿಚಾರ ಬಂದಾಗ ಅಸ್ಸಾಂ ಸಮಸ್ಯೆ ಇತ್ತು, ತ್ರಿಪುರ ಸಮಸ್ಯೆ ಇತ್ತು, ಅದನ್ನೆಲ್ಲ ನಿಭಾಯಿಸುವಲ್ಲಿ AICC ಜನರಲ್ ಸೆಕ್ರೆಟರಿ ಆಗಿ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ರವರು ನೇತೃತ್ವ ವಹಿಸಿ ಅವತ್ತಿನ ಅಸ್ಸಾಂ ಗಣ ಪರಿಷತ್, ಅಸ್ಸಾಮಿನ ಸಮಸ್ಯೆಗೂ ತ್ರಿಪುರ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಕಂಡುಹಿಡ್ಕೊಂತ ಮಹಾನ್ ಮೇಧಾವಿ ಅಂತ ಹೇಳಿದ್ರೆ ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್. ಇದು ರಾಜಕೀಯ, ನಾವು ಸ್ಥಳೀಯ ರಾಜಕೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಮತ್ತು ಜನಾರ್ದನ ಪೂಜಾರಿ ಒಂದು ಹಂತದಲ್ಲಿ ಭಾರಿ ನಿಕಟವಾಗಿ ಸ್ನೇಹಿತರಾಗಿದ್ದವರು. ಮುಂದೆ ಎಲ್ಲೋ ಸ್ವಲ್ಪ ಏನು ಈಗೋ ಕ್ಲಾಶ್ ಅಂತ ಹೇಳ್ಬೋದು, ಏನೋ ಎಸ್ ಅಂಥದ್ದೆಲ್ಲ ಆದಾಗ ಕೂಡ ಆಸ್ಕರ್ ಅವರು ಸ್ವಲ್ಪ ಒಂದು ಏನು ತೀರಾ ಸ್ಥಿತಪ್ರಜ್ಞ, ಎಲ್ಲೂ ಏನು ಆಗದಾಗೆ ಮತ್ತು ಎಲ್ಲೂ ಬಹಿರಂಗ ಹೇಳಿಕೆಗಳನ್ನು ಕೊಡದ ರೀತಿಯಲ್ಲಿ ರಾಜಕೀಯದಲ್ಲಿ ಎಸ್ ಭಿನ್ನಾಭಿಪ್ರಾಯಗಳು, ಭಿನ್ನ ಧ್ವನಿಗಳು ಎಲ್ಲ ಸರ್ವೇ ಸಾಮಾನ್ಯ. ಆದರೆ ಆಸ್ಕರ್ ಅವರು ಅದನ್ನೆಲ್ಲವನ್ನು ಸ್ಥಿತಪ್ರಜ್ಞರಾಗಿದ್ದುಕೊಂಡು ಏನು ಆಗದಾಗೆ ನೋಡಿಕೊಳ್ತಾ ಇದ್ರಲ್ಲ, ಇದು ಹೇಗೆ ಕೊಡ್ಬೋದ? ನಾನು ಹೇಳಿ. ಇವತ್ತಿನ ಹಿಂಡುವಲ್ಲಿ ನೀವು ನೋಡಿದ್ರೆ ದಕ್ಷಿಣ ಕನ್ನಡ ಇದು ರಾಜ್ಯದ ತ್ರಿಮೂರ್ತಿಗಳು ಅಂತ ಹೇಳಿ ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ ಹಿಂಡುವಲ್ಲಿ. ತ್ರಿಮೂರ್ತಿಗಳು ಯಾರು? ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್. ಕರ್ನಾಟಕ ರಾಜ್ಯದ ದೊಡ್ಡ ನಾಯಕರು, ಕರಾವಳಿ ಭಾಗದಿಂದ ಬಂದಂತ 3 ಜನ. ಇದು ಯಾಕಂತ ಹೇಳಿದ್ರೆ ಒಬ್ಬರ ಒಟ್ಟಿಗೆ ಒಬ್ರು ಇವತ್ತು ಲಾಸ್ಟ್ ವರೆಗೆ ಒಂದು ಕೋಆರ್ಡಿನೇಟರ್ ಆಗಿದ್ದದ್ದು ಆಸ್ಕರ್ ಫರ್ನಾಂಡಿಸ್. ನಿಮ್ಗೆ ಗೊತ್ತಿದ್ದ ಹಾಗೆ 84ರಲ್ಲಿ 82, 83ರಲ್ಲಿ ಜನಾರ್ದನ ಪೂಜಾರಿ ಮತ್ತೆ ವೀರಪ್ಪ ಮೊಯ್ಲಿ ಅವರು ಸ್ವಲ್ಪ ಇದಾಗಿ ಸ್ವಲ್ಪ ಬೇರೆ ಬೇರೆ ಆದ್ರು ಅವರು. ಆಗ ಆಸ್ಕರ್ ಫರ್ನಾಂಡಿಸ್ ಅದನ್ನು ಪ್ಯಾಚಪ್ ಮಾಡಿಕೊಂಡು ಆ ಒಂದು ಗ್ಯಾಪ್ ಅನ್ನು ಫಿಲ್ಅಪ್ ಮಾಡಿಕೆ ನಂತರ ಅದರಲ್ಲಿ. ಅದರಿಂದಾಗಿ ಇದು ಯಾಕಂತ ಹೇಳಿದ್ರೆ ಈ 3 ಜನರೊಟ್ಟಿಗೆ ಒಂದು ಒಳ್ಳೆ ಒಡನಾಟ ಇದ್ದದಿಂದಾಗಿ ನನಗೆ ಅರ್ಥ ಆಗ್ತಾ ಇತ್ತು. ನಿಜವಾಗಿ ದೊಡ್ಡ ಕೆಲಸ ಇದು. ಜನಾರ್ದನ ಪೂಜಾರಿ ನೇಚರ್ ನಿಮ್ಗೆ ಗೊತ್ತುಂಟು, ಅಂತೇಳಿ ಅವ್ರಿಗೆ 5 ಗಂಟೆ ಅಂತ ಹೇಳಿ 5 ಗಂಟೆಗೆ ಆ ಕೆಲಸ ಮಾಡಿ ತರಲೇಬೇಕು ಆಫೀಸರ್ ಅವನು. ಅದಕ್ಕೆ ಅವರು ಅಂದ್ರೆ ಆಗ ಕಾರ್ಯಕರ್ತದ ಕೆಲಸ ಆಗ್ತಿತ್ತು. ಮೊಯ್ಲಿ ಅವರು ಹಾಗಲ್ಲ, ಅವರು ಕೂತ್ಕೊಳ್ಳಿಸಿ ಅವನು ಆಫೀಸರ್ ಅನ್ನು ಕರೆಸಿ ಸಮಾಧಾನದಲ್ಲಿ ಮಾತಾಡಿ, ನೋಡಿ ಇದು ಹೀಗೆ ಇದನ್ನು ಎಂತವನ್ ಸಹ ಅದಕ್ಕೆ ಅವರ ಆ ಒಳ್ಳೆತನಕ್ಕೆ ಬಗ್ಬೇಕು. ಹೋಗಿ ಇವತ್ತು 5 ಗಂಟೆ ಅಲ್ಲಾದ್ರೆ ನಾಳೆ 5 ಗಂಟೆಗೆ ತರ್ತಿದ್ರಿ. ಆದ್ರೆ ಈ ಆಸ್ಕರ್ ಇದನ್ನೆಲ್ಲ ಅರಗಿಸಿಕೊಂಡು ಇವರು ಇಬ್ಬರನ್ನು ಸಹ ಇದು ಮಾಡಿಕೊಂಡು, ಆದ್ರಿಂದಾಗಿ ಅವರ ಒಂದು ಮೆಥಡ್ ನಲ್ಲಿ ಏನಂತ ಹೇಳಿದ್ರೆ ಯಾವುದೇ ಅಜಾತ ಶತ್ರು ಅಂತೇಳಿ ಆಗಿ ಹೇಳಿದ್ರಲ್ಲ, ಅದು ನಿಜವಾಗಿ ಅಕ್ಷರಸ್ಥ ಸತ್ಯ. ಒಂದು ನಿಮಿಷ ಈ ನಡುವೆ ನಾವು ಉಡುಪಿಯ ಇವತ್ತಿನ ಏನು ಅಂತಿಮ ನಮನದ ದೃಶ್ಯಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಜೊತೆಗೆ ಸಾರ್ವಜನಿಕರು, ಅಭಿಮಾನಿಗಳು ಉಡುಪಿಯ ಕಾಂಗ್ರೆಸ್ ಭವನಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೂಡ ಸಾಲುಗಟ್ಟಿ ಬರ್ತಾ ಇದ್ದಾರೆ. ಅವರಿಗೆ ಅಂತಿಮ ನಮನ ಸಲ್ಲಿಸುವಂತಹ ಒಂದು ಕಾರ್ಯ ನಡೀತಾ ಉಂಟು. ತಮ್ಮನ್ನು ಅಗಲಿದಂತಹ ಹಿರಿಯ ನಾಯಕ, ಕಾಂಗ್ರೆಸ್ನ ಅತ್ಯುನ್ನತ ಅಂದರೆ ಹೈಕಮಾಂಡ್ ಜೊತೆಗೇನೆ ಅಥವಾ ಹೈಕಮಾಂಡ್ ಸ್ಥಾನದಲ್ಲೇ ಇದ್ದು ಕಾರ್ಯನಿರ್ವಹಿಸಿದಂತ ಒಬ್ಬ ನೇತಾರ, ನೂರಾರು ನಾಯಕರುಗಳನ್ನು ಹುಟ್ಟುಹಾಕಿದ, ನೂರಾರು ನಾಯಕರುಗಳಿಗೆ ಬೆನ್ನೆಲುಬಾಗಿ ನಿಂತು ಪಕ್ಷ ಸಂಘಟನೆಯಲ್ಲಿ ಜೊತೆಗೆ ನಿಂತಂತ ಮತ್ತು ಪಕ್ಷವನ್ನು ಇಡೀ ದೇಶವ್ಯಾಪಿಯಾಗಿ ಸಂಘಟಿಸಲಿಕ್ಕೆ ಕಾರಣಕರ್ತರಾದಂತಹ ಆಸ್ಕರ್. ಇದು ನನಗೆ ಇನ್ನೊಂದು ವಿಚಾರ, ಆಸ್ಕರ್ ಅವರದು ಮಾತನಾಡುವಾಗ ಸಂದರ್ಭದಲ್ಲಿ ಸಾಮಾನ್ಯ ರಾಜಕಾರಣಿಗಳಿಗಿಂತಲೂ ಒಂದು ಹೆಜ್ಜೆ ಅಥವಾ ಒಂದು ನಡೆ ಅವರದು ಭಿನ್ನ. ಸಾಹಿತ್ಯದ ವಿಚಾರ ಇರಬಹುದು, ಸಂಸ್ಕೃತಿ ಇರಬಹುದು, ಕಲೆ ಇರಬಹುದು, ಜೊತೆಗೆ ಅದು ಸಂಗೀತ ಇರಬಹುದು ಅಥವಾ ಯೋಗ ಇರಬಹುದು, ಎಲ್ಲದರಲ್ಲಿ ಕೂಡ ಅವ್ರಿಗೊಂದು ಆಸಕ್ತಿ.
ಎಷ್ಟೋ ವೇದಿಕೆಗಳಲ್ಲಿ ನಾವು ನೋಡಿದ್ದೇವೆ. ಒಂದು ಮೌತ್ ಆರ್ಗನ್ ಇಟ್ಕೊಂಡು ಬಂದು ಮೌತ್ ಆರ್ಗನ್ ನುಡಿಸುತ್ತಿತ್ತು ಅವರು. ಒಂದಷ್ಟು ವೇದಿಕೆಗಳಲ್ಲಿ ಯೋಗ ಪ್ರದರ್ಶನ ಕೂಡ ಮಾಡಿದ್ದನ್ನು ನೋಡಿದ್ದೇವೆ. ಕೂಚಿಪುಡಿ ನೃತ್ಯವನ್ನು ಕಲಿತದ್ದನ್ನು ಕೂಡ ನೋಡಿದ್ದೇವೆ. ಹೌದು, ಡೆಲ್ಲಿ ಕರ್ನಾಟಕ ಸಂಘದಲ್ಲಿ, ಕರ್ನಾಟಕ ಭವನದಲ್ಲಿ ಯಕ್ಷಗಾನ ಅವರು ಮೊಯ್ಲಿಯವರೆಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತಾರೆ. ಅಂದ್ರೆ ಇದೆಲ್ಲದರ ಬಗ್ಗೆ ಕೂಡ ಒಂದು ಆಳವಾದ ಒಂದು ಆಸಕ್ತಿ ಇತ್ತು. ಅದರ ಬಗ್ಗೆ ಒಂದು ಒಳ್ಳೆಯ ಜ್ಞಾನ ಕೂಡ ಇತ್ತು. ಮತ್ತೆ ಶಿಕ್ಷಣದ ಬಗ್ಗೆ ಕೂಡ ಅಪಾರವಾದಂತ ಒಂದು ಕಾಳಜಿ ಇತ್ತು. ಶಿಕ್ಷಣದ ಬಗ್ಗೆ ಕೂಡ ಒಬ್ಬ ರಾಜಕಾರಣಿ ಎಲ್ಲ ವಿಚಾರಗಳನ್ನು ತನ್ನ ಹೊಡಲಿಗೆ ಸೇರಿಸಿಕೊಂಡು ಸಾಕ್ತಾನಲ್ಲ. ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ. ಕಲೆಯ ಬಗ್ಗೆ ಆಸಕ್ತಿ, ಯೋಗದ ಬಗ್ಗೆ ಆಸಕ್ತಿ, ನೃತ್ಯದ ಬಗ್ಗೆ ಆಸಕ್ತಿ, ಸಂಗೀತದ ಬಗ್ಗೆ ಆಸಕ್ತಿ, ಶಿಕ್ಷಣದ ಬಗ್ಗೆ ವಿಶೇಷವಾದ ಆಸಕ್ತಿ. ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಅವರ ತಾಳ್ಮೆ. ಆ ತಾಳ್ಮೆಯಿಂದಾಗಿ ಅವರು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಷ್ಟು ಹೆಸರುವಾಸಿ ಆಗ್ಲಿ, ಭರತನಾಟ್ಯ ಆಗ್ಲಿ ಅಥವಾ ನಿಮ್ಮ ಯಕ್ಷಗಾನ ಇರಲಿ, ಯೋಗ ಇರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲದರಲ್ಲೂ ಅವರು ಇದಾಗ್ಲಿಕ್ಕೆ ಕಾರಣವೇ ಅದೇ ಅವರ ತಾಳ್ಮೆಯಿಂದ ಪ್ರತಿಯೊಂದನ್ನು ಸಂದರ್ಭಕ್ಕೂ ಅನುಸಾರವಾಗಿ ಕಲ್ತುಕೊಂಡು ಬಂದವರು. ಈಗ ಇದು ಸದಾಶಿವ ಅವರೇ, ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಕೇಳಿ ಪುರುಸೊತ್ತೇ ಇರುವುದಿಲ್ಲ. ನಾವು ಇವತ್ತಿನ ಜಮಾನದಲ್ಲಿ ನೋಡ್ಲಿ ಅಥವಾ ಹಳೆ ಕಾಲದ ನಿಮ್ಮ ಜಮಾನದಲ್ಲಿ ನೋಡುವ, ರಾಜಕಾರಣಿ 24 hours ಜನರ ಜೊತೆಗೆ ಇರುವುದು, ಪಕ್ಷದ ಕಾರ್ಯಕ್ರಮ, ಪಕ್ಷ ಸಂಘಟನೆ, ರ್ಯಾಲಿ, ಮೆರವಣಿಗೆ ಇಂಥದ್ದೇ ಇರ್ತದೆ. ಸೊ ಇದಕ್ಕೆಲ್ಲ ತುಂಬಾ ನೀವು ಹೇಳಿದ್ರೆ ತಾಳ್ಮೆ ಬೇಕು, ಅದನ್ನೆಲ್ಲ ಸಮಯ ಬೇಕು. ಎಸ್ ಹೇಳೋರೆ. ಪುರುಷೋತ್ತ ಅಂತ ಹೇಳುವಾಗ ನನ್ಗೆ ನೆನಪಾಯ್ತು, ಅವರು ರಾಜಕೀಯದಲ್ಲಿ ಬಹಳ ಉತ್ತುಂಗ ಶಿಖರದಲ್ಲಿ ಸ್ಥಾನದಲ್ಲಿ ಇರುವಂತ ಹೊತ್ತಿನಲ್ಲಿ ನಾನೊಮ್ಮೆ ಡೆಲ್ಲಿಗೆ ಹೋಗಿದ್ದೆ. ನಾನು ನನ್ನ ಇನ್ನೊಬ್ರು ಇದ್ರು. ಆವಾಗ ಅವರು ಮಾತಾಡಿಸಿದ್ರು, ಎಲ್ಲ ಮಾತಾಡಿ ಎಲ್ಲ ಆಯ್ತು. ಬ್ಯುಸಿ ಶೆಡ್ಯೂಲ್ ಅಲ್ಲಿ. ಆಮೇಲೆ ನಾವು ನಾಳೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು. ಆವಾಗ ಬನ್ನಿ ಅಂತ ಹೇಳಿದ್ರು. ನಾಳೆನೆ ಹೋಗ್ಬೇಕಾ, ನಾಡಿದ್ದು ಹೋಗಿ ನಾಳೆ ಜೊತೆಯಲ್ಲಿ ಒಂದು ಊಟ ಮಾಡುವ ಅಂತ ಹೇಳಿದ್ರು. ಅದು ಬಾರಿ ನನ್ಗೆ ಮೆಮೊರಿ. ಯಾಕಂದ್ರೆ ಅವರು ಅಂತ ಸ್ಥಾನದಲ್ಲಿ ಇದ್ರು ನಮ್ಮನ್ನ ಊರಿನವರನ್ನ ಎಷ್ಟು ರೆಕಾಗ್ನೈಸ್ ಮಾಡ್ತಾರೆ, ಎಷ್ಟೊಂದು ಟ್ರೀಟ್ ಎಲ್ಲ ಅವ್ರದ್ದು ನೋಡಿದ್ರೆ. ಅವರು ಒಬ್ರೇ ಬರೋದು, ಅವರೇ ಬಂದು ಅವರೊಂದು ಹೋಟೆಲ್ ಇದೆ, ಅವರು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ನೋಡಿದ ಪ್ಯೂರ್ ವೆಜಿಟೇರಿಯನ್. ಯೋಗ ಸ್ಟಾರ್ಟ್ ಮಾಡಿ ಅವರು ಊಟ ಮಾಡ್ಕೊಂಡು ನಮ್ಮ ಹತ್ರ ಎರಡು ಗಂಟೆ ಸ್ಪೆಂಡ್ ಮಾಡಿದ್ದಾರೆ. ಲಾಸ್ಟ್ ಒಂದು ಪ್ರತಿ ಈವ್ನಿಂಗ್ ಇದೇ ರೀತಿ ಊರಿನವ್ರು ಹೋದ್ರೆ ಅವ್ರ ಹತ್ರ ಮಾತಾಡಿ ಎಲ್ಲ ಸಮಸ್ಯೆ. ಅಷ್ಟು ಬಿಸಿ ಶೆಡ್ಯೂಲ್ ಇದ್ರು ಕೂಡ ರಾತ್ರಿ ಒಂದು 9 ಗಂಟೆಗೆ ನಮ್ಮಲ್ಲಿ ಊಟಕ್ಕೆ ಒಂದು ಕಡೆ ಅದೇ ಹೋಟೆಲ್ ವ್ಯವಸ್ಥೆ ಮಾಡ್ತಾರೆ. ಅವರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿರ್ತಾರೆ, ನಮ್ಮ ಊರಿನವ್ರು ಬಂದಿದ್ದಾರೆ ಎಲ್ಲ ವ್ಯವಸ್ಥೆ. ಅವರು ಮತ್ತೆ ಆ ಟೈಮಿಗೆ ಹೋಗೋ ಬರ್ತಾರೆ. ಬಂದು 1 ಗಂಟೆ 2 ಗಂಟೆ ಮಟ್ಟ ಕೂತ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಫ್ರೀ ಆಗಿ ಕಾರ್ಯಕರ್ತರಿಗೆ ಒಂದು ಗುರ್ತಿಸಿ. ನನಗೆ ಒಂದು ನೆನಪು, ಅವರು ರಾಷ್ಟ್ರಪತಿಯವರ ಅಪಾಯಿಂಟ್ಮೆಂಟ್ ಇತ್ತು ಸಾಯಂಕಾಲ. ಅದನ್ನೊಂದು ಮುಗಿಸ್ಕೊಂಡು ಬರ್ತೇನೆ ನಾನು. ಅವತ್ತು ಸಾಯಂಕಾಲ ಮುಗಿಸ್ಕೊಂಡು ಬಂದು 7 ಅವ್ರ ಜೊತೆ ಊಟದ್ದು ಇದಿತ್ತು. ಅವರನ್ನು ಬಿಟ್ಟು ನಮ್ಮ ಕಾರ್ಯಕರ್ತರ ಜೊತೆ ಅವರು ಊಟ ಮಾಡಿದ್ದಾರೆ. ಅದೊಂದು ಮರೆಯುವಂತದ್ದಲ್ಲ ಅವರು ನಿಜವಾಗ್ಲೂ. ಮತ್ತೊಂದು ಅವರದ್ದು ಏನು ಅಭ್ಯಾಸ ಏನಂತ ಹೇಳಿದ್ರೆ, ನಾವು MP ಆಗಿದ್ದಾಗ ಅವ್ರ ಹತ್ರ ಒಂದು ಜೀಪ್ ಇತ್ತು ಡೆಲ್ಲಿಯಲ್ಲಿ. ಲಾಸ್ಟ್ಗೆ ನಿಜವಾಗಿ ನಾವೆಲ್ಲ ಹೋದವರು ಅವರ ಹಳೆ ಒಡನಾಟಿಗಳಲ್ವಾ, ನಮ್ಮನ್ನು ಕೂತ್ಕೊಳಿಸಿ ಲಾಸ್ಟಿಗೆ 2 ಗಂಟೆ 3 ಗಂಟೆ ಆಗುವಾಗ ಎಲ್ಲ ಹೋದಿ ಆದ್ಮೇಲೆ ನಮ್ಮನ್ನು ಎಲ್ಲಿಯಾದ್ರೂ ಡಾಬಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಮೇಲೆ, ನೀವೆಲ್ಲಿದ್ದೀರಿ, ನೀವೆಲ್ಲಿದ್ದೀರಿ ಇಲ್ಲಿ, ತಾನೇ ಡ್ರೈವ್ ಮಾಡಿಕೊಂಡು, ಡ್ರೈವರ್ಸ್ ಅನ್ನು ಮೊದಲೇ ಕಳಿಸಿರ್ತಾರೆ, ನಾನೇ ಡ್ರೈವ್ ಮಾಡಿಕೊಂಡು ನಮ್ಮನ್ನೆಲ್ಲ ಅಲ್ಲಿ ಮುಟ್ಟಿಸಿ ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಸಾಧಾರಣ 4 ಗಂಟೆ 5 ಗಂಟೆ ಆಗ್ಬೋದು ಬೆಳಿಗ್ಗೆ. ಆಮೇಲೆ ಎದ್ದು ಯೋಗ ಎಲ್ಲ ಉಂಟಲ್ಲ, ಎಷ್ಟೊತ್ತಿಗೆ ಮಲಗ್ತಾರೆ, ಎಷ್ಟೊತ್ತಿಗೆ ಹೇಳ್ತಾರೆ, ಹೇಳಿ ಓದ್ತಾರೆ. ಅದರಿಂದಾಗಿ ಈ ಅಭ್ಯಾಸ ಅವರದ್ರ ನೋಡಿ, ಅದೇ ಹೇಳಿದ್ ನಾನು, ಇದು ಒಂದು ಕಾರ್ಯಕರ್ತರು ಅವರೊಡನೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬರ್ಬೇಕಾದ್ರೆ ನೋಡಿ, ಈ ತರದ ಒಂದು ಎಲ್ಲದಕ್ಕೂ ಒಂದಷ್ಟು ಸಮಯವನ್ನು ಅವರು ಮೀಸಲಾಗಿರ್ತಿದ್ರು. ಹೇಳಿದಾಗೆ ಕಾರ್ಯಕರ್ತರು ಬಂದಾಗ ಕಾರ್ಯಕರ್ತರಿಗೆ ತಡ ಆದ್ರೂ ಪರವಾಗಿಲ್ಲ. ಈಗ ನಾನು ಹೇಳಿದೇನು, ಸಾಹಿತ್ಯ, ಸಂಗೀತ ಇತ್ಯಾದಿ ಬಹುಶಃ ಅವರು ಅವರದೇ ಆದಂತ ಒಂದು ಸಮಯಗಳನ್ನು ಅದಕ್ಕೆ ಮೀಸಲಿಟ್ಟು ಅಧ್ಯಯನ ಮಾಡಿಕೊಂಡವರು. ಹೌದು. ಮತ್ತೊಂದು ವಿಷಯ, ನಾನು ನಮ್ಮ NMPT ಯಲ್ಲಿ ಟ್ರಸ್ಟಿ ಆಗಿದ್ದಾಗ ನಮ್ಗೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಆಯ್ತು ಇಲ್ಲಿ NMPT ಯಲ್ಲಿ. ಅದು ಇದು ನಾನೀಗ ಮುಗಿಸ್ಬೇಕು ತೇಜಮಾರೆ. ನಮ್ಮ ನ್ಯಾಷನಲ್ ಇದ್ರದ್ದು ನಮ್ಮ ಆಗ ಈ ಕೊಯಲಿಷನ್ ಗವರ್ಮೆಂಟ್ ಅಲ್ಲ, ನಮ್ಮ ಮೆಡ್ರಾಸಿನವರು ನಮ್ಮ ನೌಕಾ ಇದ್ರದ್ದು ಮಂತ್ರಿ ಆಗಿದ್ರು. ಅವ್ರಿಗೆ ಮತ್ತೆ ಆಸ್ಕರ್ ಫರ್ನಾಂಡಿಸ್ಗೆ ಬಹಳ ಕ್ಲೋಸ್ ಅಂತೇಳಿ ನಮ್ಗೆ ಮೊದಲೇ ಗೊತ್ತಿತ್ತು. ಆಸ್ಕರ್ ಹೇಳಿದ್ರೆ ಅವರು ಹಾರ್ಲಿಕ್ಕೆ ಸರಿ ಇಟ್ಟಿದ್ರು, ಅಷ್ಟು ಕ್ಲೋಸ್ ಅವರು. ಅದರಿಂದಾಗಿ ನಾನು ಚೇರ್ಮನ್ ಹತ್ರ ಹೇಳಿದೆ, ಇಂತಿಂಥ ದಿವಸ ಡೆಲ್ಲಿಗೆ ಬನ್ನಿ, ನಾನು ಆಸ್ಕರ್ ಹತ್ರ ಡೇ ಫಿಕ್ಸ್ ಮಾಡ್ತೇನೆ ಅಂತ. ರಾತ್ರಿ
ಗೆಸ್ಟ್ ಹೌಸ್ ಅಲ್ಲಿ ಊಟ ಅರೇಂಜ್ಮೆಂಟ್ ಮಾಡಿ ಆಸ್ಕರ್ ಫರ್ನಾಂಡಿಸ್ ಅವನನ್ನು ಅಲ್ಲಿಗೆ ಕರೆಸಿ ನಾವು ಬಂದ ಕೂಡಲೇ ಇವರ ಕಾಲಿಡಿದು ನಮಸ್ಕಾರ ಮಾಡಿ ಕುತ್ಕೊಂಡ. ಮತ್ತೆ ನಮ್ಮನ್ನು ಎಲ್ಲ ಆನ್ ದ ಸ್ಪಾಟ್ ನೋಡಿ ಯಾವ ತರ ಸಂದರ್ಭೋಚಿತವಾಗಿ ಯಾವ ರೀತಿಯಲ್ಲಿ ಅದನ್ನು ಅವರು ಟ್ಯಾಕಲ್ ಮಾಡ್ತಾರೆ. ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೈಲ್ಗಳು ಅಲ್ಲೇ ಕ್ಲಿಯರ್. ಇದು ನಿಜವಾಗಿ ಒಬ್ಬ ನಾಯಕ ಮಾಡ್ಬೇಕಾದಂತ ಕೆಲಸ. ಹೆಚ್ಚು ಮಾಡ್ತಿದ್ರೆ ನಮ್ಮ ದೇಶ ಯಾವ ರೀತಿಯಲ್ಲಿ ಇದಾಗ್ತಿತ್ತು ಅಂತ ಹೇಳಿ ಸಾಧ್ಯ ಇಲ್ಲ. ಅವರನ್ನು ಕರೆದು ಆ ದಿವಸ ಊಟ ಸಹ ಆಯ್ತು, ನಮ್ಮ ಕೆಲಸ ಸಹ ಆಯ್ತು, ಎಲ್ಲ ಕೆಲಸ. ಒಂದು ದಿನ ಕೂಡ ಒಬ್ಬರ ಹತ್ರ ಕೂಡ ಕೋಪ ಮಾಡುದು. ನೀವು ಹೇಳಿದಾಗೆ ತ್ರಿಮೂರ್ತಿ ನಮ್ಮ ನಾಯಕರುಗಳು ಸನ್ಮಾನ ಜನಾರ್ದನ್ ಪೂಜಾರಿ ಅವರ ಇದು ಗೊತ್ತಿದೆ. ಅವರು ಅಷ್ಟು ಕ್ಲೀನ್ ಒಳ್ಳೆಯ ಲೀಡರ್ ಆಗಿದ್ದುಕೊಂಡು ಅಷ್ಟು ಕ್ಲೀನ್ ಆಗಿ, ಆದ್ರೆ ಹಿಡಿತದಲ್ಲಿ ಒಬ್ಬರನ್ನು ಇದರಲ್ಲಿ ಎಷ್ಟು ಜೋರ್ ಮಾಡ್ತಿದ್ರು ಅದನ್ನೆಲ್ಲ ಆಸ್ಕರ್ ಫರ್ನಾಂಡಿಸ್ ಅವರು ತಾಳ್ಮೆಯಲ್ಲಿ ನಗಡಿಕೊಂಡು ಎಷ್ಟು ಜೋರು ಮಾಡಿ ಹೇಳ್ತಿದ್ರು. ಪೂಜಾರಿ ಅವರವರಿಗೆ ಡೈರೆಕ್ಷನ್ ಕೊಡ್ತಿದ್ರು. ಅದು ತಾಳ್ಮೆಯಲ್ಲಿ ಸುಧಾರಿಸಿಕೊಂಡು ಹೋಗಿ ಎಲ್ಲರನ್ನೂ ನಿಭಾಯಿಸುವಲ್ಲಿ ನಿಪುಣರಾಗಿದ್ದರು. ಎಂತ ಸಂದರ್ಭದಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ರು. ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ. ರಾಜಕೀಯದಲ್ಲಿ ಒಂಥರ ಯಾವತ್ತೂ ಕೂಡ ಉಳಿಯುವಂತ ಒಂದು ಸೇಮ್ ವ್ಯಕ್ತಿತ್ವ ಬರುದು. ಅಜಾತ ಶತ್ರು, ಭಜನ ನಾಯಕ, ತುಂಬಾ ಅತ್ಯಂತ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಾಯಕರ ಜೊತೆಗೆ ಕೂಡ ಸಮಭಾವ ಸಮಚಿತ್ತದಿಂದ ನಡ್ಕೊಳ್ತಾ ಇದ್ದಂತಹ ನಾಯಕ ಮತ್ತು ಎಲ್ಲರಿಗೊಂದು ಪ್ರೇರಣೆ. ಮತ್ತೊಂದು ಒಬ್ಬ ರಾಜಕಾರಣಿ ಅಂತ ಹೇಳುವಾಗ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅಪಾರವಾದಂಥ ಅನುಭವ ಮತ್ತು ಮಾಹಿತಿಗಳು, ಇನ್ಫಾರ್ಮೇಶನ್, ನಾಲೆಡ್ಜ್ ಎಲ್ಲವನ್ನು ಇದ್ದುಕೊಂಡಂಥ ಅಥವಾ ಎಲ್ಲವನ್ನು ಜೋಡಿಸಿಕೊಂಡು ಈ ದೇಶಕ್ಕಾಗಿ ಕೆಲಸ ಮಾಡಿದವರು, ಸದಾ ಖಾದಿದಾರಿಯಾಗಿ ಗಾಂಧಿಯ ಪ್ರೇರಣೆ ಇದ್ದುಕೊಂಡು ತುಂಬ ನಿರ್ಮಲ ಮನಸ್ಸಿನ, ತುಂಬ ಸಾತ್ವಿಕ ಮನಸ್ಸಿನ, ಸಾತ್ವಿಕ ಸ್ವಭಾವದ ಆಸ್ಕರ್ ಫರ್ನಾಂಡಿಸ್ ಅವರು ಕಾರ್ಯಕರ್ತರಿಂದ, ನಾಯಕರುಗಳಿಂದ ಆಸ್ಕರ್ ಅಣ್ಣ ಅಂತಲೇ ಗುರುತಿಸಲ್ಪಟ್ಟವರು. ಅವರಿಗೆ ಈ ಒಂದು ಮಾತುಕತೆ ಮೂಲಕ ನಾವು ನೋಡಿ ನಮನ ಸಲ್ಲಿಸಿದ್ದೇವೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಹಿರಿಯ ಕಾಂಗ್ರೆಸ್ಸಿಗರಾಗಿರುವಂತಹ ತೇಜೋಮಯ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ತೇಜೋಮಯರೇ, ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಕಾಂಗ್ರೆಸ್ಸಿಗ ಸದಾಶಿವ ಉಳ್ಳಾಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಮತ್ತೋರ್ವ ಹಿರಿಯ ಕಾಂಗ್ರೆಸ್ಸಿಗ ಶುಭೋದಯ ಆಳ್ವ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಆಸ್ಕರ್ ನನಗೆ ಗೌರವದ ವಿದಾಯ. ಆ ಮೂಲಕ ನುಡಿ ನಮನ ನಮ್ಮ ಈ ಒಂದು ಮಾತುಕತೆಯನ್ನು ಅಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.